ಇಫರಿಯು ಎಂದೆಂದಿಗೂ ನಿಮ್ಮೊಂದಿಗೆ ಕೋವಿಡ್-19 ಎರಡನೇ ಅಲೆ ಮತ್ತು ಜೊತೆಗೆ ಲಾಕ್ಡೌನ್ ನಡುವೆ ಮನೆ ಒಳಗೆ ಇದ್ದರೆ ಒಂದು ವೇಳೆ ಅದಿಲ್ಲದೇ ಇರುತ್ತಿದ್ದರು ಇವತ್ತಿನ ಸಂದರ್ಭದಲ್ಲಂತೂ ಬಹುತೇಕ ಜನ ಮನೆಯಲ್ಲೇ ಇರ್ತಿದ್ರು ಏನೋ ಅಂಥ ಮಳೆ ಚಂಡಮಾರುತದ ಎಫೆಕ್ಟ್ ತೌಕ್ತೆ ಎಫೆಕ್ಟ್ ಕರಾವಳಿಯಾದ್ಯಂತ ಬೀಸಿದೆ. ಬಹುಶಃ ಇನ್ನೂ 2-3 ದಿನಗಳ ಕಾಲ ಈ ಒಂದು ಮಳೆ ಮತ್ತು ಚಂಡಮಾರುತ ಪ್ರಭಾವ ಈ ಕರಾವಳಿ ಜಿಲ್ಲೆಗಳಿಗೆ ಆಗಲಿಕ್ಕಿದೆ ಅಂತ ಅನ್ನುವಂಥದ್ದನ್ನು ಈಗಾಗಲೇ ಹವಾಮಾನ ಇಲಾಖೆ ತಿಳಿಸಿದೆ. ಜೊತೆಯಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಮಂದಿ ಅತಿಥಿಗಳು, ಗಣ್ಯರು, ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷದ ಮುಖಂಡರುಗಳು ಬಂದು ಕೋವಿಡ್ ಸಂದರ್ಭದಲ್ಲಿ ಜನರ ಜೊತೆಗೆ ಅವರು ಹೇಗೆ ಮತ್ತು ಯಾವ ರೀತಿಯ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಅನ್ನೋದರ ಬಗೆಗೆ ಒಂದಷ್ಟು ಅಭಿಪ್ರಾಯಗಳನ್ನು ಹೇಳ್ತಾ ಇದ್ರು. ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳ ಜೊತೆಗೂ ಕೂಡ ನೀವು ಮಾತಾಡಿದಿರಿ, ನಿಮ್ಮ ಅಳಲನ್ನು ತೋಡಿಕೊಂಡಿದ್ದೀರಿ, ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದೀರಿ. ಇದೇ ರೀತಿಯಾಗಿ ಈ ಲಾಕ್ಡೌನ್ ಅನ್ನುವಂಥದ್ದು ಕಳೆದ ವರ್ಷ ಕೂಡ ನಾವು ನೋಡುವಾಗ ಬಹಳ ದೊಡ್ಡ ಸಮಸ್ಯೆಯನ್ನು ಹುಟ್ಟಿದಂಥದ್ದು ವಲಸೆ ಕಾರ್ಮಿಕರನ್ನು ಮತ್ತು ಕಟ್ಟಡ ಕಾರ್ಮಿಕರು. ನಮ್ಮ ಕರಾವಳಿ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳುವುದಾಗಿದ್ದರೆ ವಲಸೆ ಕಾರ್ಮಿಕರು ಬಹಳ ಮುಖ್ಯವಾಗಿ ಅವರು ಕಟ್ಟಡ ಕಾರ್ಮಿಕರಾಗಿರ್ತಾರೆ. ಒಂದೊಮ್ಮೆ ಉತ್ತರ ಕರ್ನಾಟಕದಿಂದ ಬಂದಂಥ ಜನ ಇಲ್ಲಿಯವರೇ ಆಗಿ ಇಲ್ಲಿಯ ಎಲ್ಲ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ಅವರು ಕಾರ್ಮಿಕರಾಗಿದ್ದರು. ಆ ನಂತರದಲ್ಲಿ ಇದೀಗ ಉತ್ತರ ಭಾರತದ ಕಾರ್ಮಿಕರು ಕೂಡ ಕಟ್ಟಡ ಕಾರ್ಮಿಕರಾಗಿ ಇಲ್ಲಿದ್ದಾರೆ. ಜೊತೆಗೆ ಇದು ಇವತ್ತು ಬಹಳ ದೊಡ್ಡ ಈ ಲಾಕ್ಡೌನ್ ಅಂತ ಸಂದರ್ಭದಲ್ಲಿ ಅವರಿಗೆ ಸಮಸ್ಯೆ ಆಗಿರುವಂಥದ್ದು. ಇನ್ನೊಂದೆಡೆಯಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಅದು ರಸ್ತೆ ನಿರ್ಮಾಣ ಆಗಿರ್ಬೋದು, ಕಟ್ಟಡ ನಿರ್ಮಾಣ ಆಗಿರ್ಬೋದು, ಅದು ಕೂಡ ಒಂದು ನಗರದ ನಿರ್ಮಾಣದಲ್ಲಿ, ಒಂದು ನಗರದ ಬೆಳವಣಿಗೆಗಳು ಒಂದು ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ ಅಂತ ಅನ್ನುವಂಥದ್ದು. ಅದರಲ್ಲೂ ನಮ್ಮ ಮಂಗಳೂರಿನ ಅಭಿವೃದ್ಧಿಯಲ್ಲಿ ನಮ್ಮ ನಗರದ, ನಮ್ಮ ಜಿಲ್ಲೆಯ ಕಟ್ಟಡ ಮಾಲೀಕರು, ಕಟ್ಟಡ ನಿರ್ಮಾಣ ಮಾಡುವಂಥ ಮಾಲೀಕರುಗಳು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಕ್ರೆಡೈ ಅನ್ನುವಂಥ ಒಂದು ಸಂಸ್ಥೆ, ಆ ಸಂಸ್ಥೆ ಬಹಳ ವರ್ಷಗಳಿಂದ ನಮ್ಮ ಜಿಲ್ಲೆಯ, ನಮ್ಮ ಮಂಗಳೂರು ನಗರದ ಅಭಿವೃದ್ಧಿಯಲ್ಲೂ ಕೂಡ ಮತ್ತು ಇಡೀ ಕರಾವಳಿ ಜಿಲ್ಲೆಯ ಕಟ್ಟಡ ನಿರ್ಮಾಣದಲ್ಲೂ ಕೂಡ ಒಂದು ಪ್ರಮುಖ ಪಾತ್ರವನ್ನು ಅದು ವಹಿಸಿದೆ. ಅದರಲ್ಲಿ ಎಲ್ಲ ರೀತಿಯಾದಂಥ ಕಟ್ಟಡ ನಿರ್ಮಾಣ ಮಾಡುವಂಥವು ಎಲ್ಲರೂ ಕೂಡ ಅದರ ಜೊತೆಗೆ ಅವರು ಇದ್ದಾರೆ ಅಂತ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇವತ್ತು ಕರಾವಳಿಯ ಕ್ರೆಡೈ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಇದ್ದಾರೆ. ಅವ್ರ ಜೊತೆ ಈ ಸಂದರ್ಭದಲ್ಲಿ ಅವರು ಯಾವ ರೀತಿಯಲ್ಲಿ ಲಾಕ್ಡೌನ್ ಮತ್ತು ಜನರ ಜೊತೆಗೆ ಬೆಸೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಪುಷ್ಪರಾಜ್ ಜೈನ್ ಅವರು. ಸ್ವಾಗತ. ವೀಕ್ಷಕರಿಗೆಲ್ಲ ಸ್ವಾಗತ. ಹೇಗೆ ನಡೀತಾ ಇದೆ ಸರ್? ಅಂದರೆ ಈ ಸಂದರ್ಭ, ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಭಾಳ ಮುಖ್ಯವಾಗಿ ಕಟ್ಟಡ ಕಾರ್ಮಿಕರನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸಮಸ್ಯೆ. ಅಂಥದ್ರಲ್ಲೂ ಕೂಡ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ. ಮೊದಲನೇದಾಗಿ ಹಲವಾರು ಮಂದಿ ಹಿಂದೆ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ದಾರೆ, ಅವರಿಗೆ ಅವಕಾಶ ಕೊಟ್ಟಿದ್ದಾರೆ, ನಮಗೆ ಕೊಡಲಿಲ್ಲ. ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಅಥವಾ ಕಟ್ಟಡ ನಿರ್ಮಾಣಕಾರರಿಗೆ ಅವಕಾಶ ಮಾಡಿಕೊಟ್ರೆ ಅವರಿಗೆ ಕೋವಿಡ್ ಬರುವುದಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಬಂದಿತ್ತು. ಸೊ ಇದನ್ನು ಹೇಗೆ ಟ್ಯಾಕಲ್ ಮಾಡ್ತಾ ಇದ್ರಿ? ನಾನು ಪ್ರಥಮವಾಗಿ ಕ್ರೆಡೈ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಅಡ್ಮಿನಿಸ್ಟ್ರೇಷನ್ ಎಲ್ಲ ಆಫೀಸರ್ಸಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಇಂಥ ಒಂದು ಲಾಕ್ಡೌನ್ ಮಾಡುವಂಥ ಸಂದರ್ಭದಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮದ ಒಂದು ಸಮಸ್ಯೆಗಳನ್ನು ಕಂಡು ಅದನ್ನು ಈ ಒಂದು ಲಾಕ್ಡೌನಿಂದ ಹೊರಗಿಟ್ಟು ಕಟ್ಟಡ ನಿರ್ಮಾಣ ಕ್ಷೇತ್ರಕ್ಕೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಇದೊಂದು ಬಹಳಷ್ಟು ಸ್ವಾಗತ ಮಾಡುವಂಥ ವಿಚಾರ. ತಾವು ಹೇಳಿದ ಪ್ರಶ್ನೆ ಅದರಲ್ಲಿದೆ. ಅದು ಯಾಕೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮುಖ್ಯ. ಸುಮ್ಮನೆ ರಿಯಲ್ ಎಸ್ಟೇಟ್ ಈಗ ಹೇಳ್ಬೋದು, ಲಾಬಿ ಇರ್ಬೋದು, ಅದಿರ್ಬೋದು, ಇದು. ಆದರೆ ಅವರು ಕೊಟ್ಟ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪರವರು ತಗೊಂಡಂಥ ನಿರ್ಧಾರ ಬಹಳಷ್ಟು ಪ್ರಸ್ತುತ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದರೆ, ಮುಖ್ಯವಾಗಿ ಈ ಕೋವಿಡ್ ಕಳೆದ ವರ್ಷ ತಾವು ನೋಡಿದ್ದೀರಿ, ಇಡೀ ದೇಶವನ್ನು ನಾವು ನೋಡಿದಾಗ ಎಲ್ಲ ಕಡೆ ತೊಂದರೆಗಳಾಗಿದ್ದು, ಗಲಾಟೆಗಳಾಗಿದ್ದು, ಜನಗಳು ರಸ್ತೆಯಲ್ಲಿ 100 ಕಿಲೋಮೀಟರ್ ನಡೆದದ್ದು ವಲಸೆ ಕಾರ್ಮಿಕರು. ಆವತ್ತು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಈ ರೀತಿಯ ಒಂದು ಎಕ್ಸಂಪ್ಷನ್ ಅಲ್ಲಿ ದೇಶದಲ್ಲಿ ಕೊಟ್ಟಿದ್ರೆ ಆವತ್ತು ಎಲ್ಲ ಸಮಸ್ಯೆಗಳು ಆಗ್ತಾ ಇರಲಿಲ್ಲ. ದಾರಿ ಮಧ್ಯೆ ಮತ್ತೆ ಅವರು ಕೋವಿಡ್ ರೋಗಕ್ಕೆ ಒಳಗಾಗಿರುವಂಥದ್ದು, ನಡುವಲ್ಲಿ ಆಹಾರ ಸಿಗದೆ ಪರದಾಡಿರುವಂಥ ಪರಿಸ್ಥಿತಿ, ಅಂಥದ್ದು ತೊಂದರೆಗಳನ್ನು ಮನಗೊಂಡು ಕಳೆದ ಸಂದರ್ಭದಲ್ಲಿ ಆದಂಥ ತಪ್ಪನ್ನು ಸರಿ ಮಾಡಿಕೊಂಡಿದ್ದಾರೆ ಸರ್ಕಾರ. ನೀವೆಲ್ಲಿರ್ತೀರಾ ಅಲ್ಲೇ ಇರಿ ಅಂತ ಹೇಳುದು. ಅದೇ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಜಿಲ್ಲಾಡಳಿತ ಇಲ್ಲಿ ಈ ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಅಂದರೆ ಇನ್ಸೈಟ್
ಕನ್ಸ್ಟ್ರಕ್ಷನ್ ಮಾತ್ರ ಅಂತ ಸರ್ಕಾರ ಹೇಳಿತು. ಮತ್ತು ಎಮರ್ಜೆನ್ಸಿ ಬಿಫೋರ್ ಮನ್ಸೂನ್ ಕನ್ಸ್ಟ್ರಕ್ಷನ್ಗೆ ಮಾತ್ರ ಪರ್ಮಿಷನ್ ಅಂತ ಹೇಳುವಂಥದ್ದಕ್ಕೆ ನಮ್ಮ ಜಿಲ್ಲಾಧಿಕಾರಿ ಹಾಗೂ ಇಲ್ಲಿಯ ಜನಪ್ರತಿನಿಧಿಗಳು ಸೇರಿಕೊಂಡು ಕನ್ಸ್ಟ್ರಕ್ಷನ್ಗೆ ಸ್ವಲ್ಪ ಎಕ್ಸಾಮ್ಷನ್ ಜಾಸ್ತಿ ಕೊಟ್ಟಿದ್ದಾರೆ. ಆದ್ದರಿಂದ ಈ ಜಿಲ್ಲೆಯ ಯಾವುದೇ ವಲಸೆ ಕಾರ್ಮಿಕರಿಗೆ ತೊಂದರೆ ಆಗಿಲ್ಲ. ಬಹಳಷ್ಟು ಕಡಿಮೆ ಜನ ವಲಸೆ ಹೋಗಿದ್ದಾರೆ. ಹೆಚ್ಚಿನ ಜನರು ಅದೇ ಸೈಟ್ಗಳಲ್ಲಿ, ಅದೇ ಕಟ್ಟಡ ನಿರ್ಮಾಪಕರಲ್ಲಿ, ಕಾಂಟ್ರಾಕ್ಟರಲ್ಲಿ, ಇಂಜಿನಿಯರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಸಲ ತಾವು ಗಮನಕ್ಕೆ ಬಂದಿದೆ, ಯಾವುದೇ ಕಿಟ್ಟು ಕೊಡುವಂತಹ ಸಮಸ್ಯೆಗಳು ಬರಲಿಲ್ಲ. ಹೆಚ್ಚು ಸಮಸ್ಯೆಗಳು ಬರಲಿಲ್ಲ. ಬಹಳ ಮುಖ್ಯವಾಗಿ ಅದನ್ನು ಕೊಡ್ತಾ ಇದ್ದೆ ಕಟ್ಟಡ ಕಾರ್ಮಿಕರಿಗೆ. ಅವರು ವಲಸೆ ಕಾರ್ಮಿಕರಾಗಿದ್ರು, ಎಲ್ಲಿ ಹೋಗುದಂತ ಇರ್ತಾ ಇರಲಿಲ್ಲ. ಗಮನಿಸಿದಿರಿ. ಆಗಲೇ ನಾವು ಪ್ರಶ್ನೆ ಮಾಡ್ತಾ ಇದ್ದೆವು, ಎಲ್ಲಿದ್ದಾರೆ ಕಟ್ಟಡ ಮಾಲೀಕರುಗಳು, ಅವ್ರು ಯಾಕೆ ಈಗ ಅವರಿಗೆ ಸಹಾಯ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ ಆ ಸಂದರ್ಭದಲ್ಲಿ ಮಾಡಿದ್ದೇವೆ ನಾವು. ಮಾಡಿದಿರಿ, ಅದು ನಿಮ್ಮ ಗಮನಕ್ಕೆ ಅದನ್ನು ತರ್ತೇನೆ. ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಆವತ್ತು ಅದು ಈ ಕಟ್ಟಡ ನಿರ್ಮಾಪಕರಿಗೆ ರಿಯಲ್ ಎಸ್ಟೇಟಿಗೆ ಕಪ್ಪು ಚುಕ್ಕೆಯನ್ನು ತಂದಿತ್ತು ಕಳೆದ ವರ್ಷಗಳಲ್ಲಿ. ಅದು ಯಾಕೆ ಅಂತ ಹೇಳಿದ್ರೆ, ಈ ವಲಸೆ ಕಾರ್ಮಿಕರು ಯಾರು ಇಲ್ಲಿ ನಿಲ್ಲಿಲ್ಲ, ಎಲ್ಲ ಹೊರಟಾಗಿದೆ. ಹೊರಟಾದ ಕೂಡಲೇ ಏನು ಮಾಡಬೇಕು, ಯಾರಿಗೂ ಕೈಗೆ ಸಿಗ್ತಿಲ್ಲ. ಆದರೆ ಇದು ನೋಡಿ, ಈ ಸಲ ನಾನು ಅಧ್ಯಕ್ಷನಾಗಿದ್ದುಕೊಂಡ ಮೊನ್ನೆ ಲಾಕ್ಡೌನ್ ಆಗುವಂಥ 2-3 ದಿನದ ಸಂದರ್ಭದಲ್ಲಿ ಒಂದು ಪ್ರೆಸ್ ಅಲ್ಲಿ ನೋಟ್ ಕೊಟ್ಟೆ. ಏನಂತ ಹೇಳಿದ್ರೆ, ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡಿದೆ, ನೀವು ಸಹ ಹೇಳಬೇಕು, ನಾವು ಸಹ ಹೇಳ್ತೇವೆ, ಯಾವುದೇ ವಲಸೆ ಕಾರ್ಮಿಕರು ಹೊರಗೆ ಹೋಗಬಾರ್ದು. ನಿಮಗೆ ಲಾಕ್ಡೌನ್ ಆಗಿ ಸರ್ಕಾರದಿಂದ ತೊಂದರೆ ಏನಾದರೂ ಆದಂಥ ಸಂದರ್ಭದಲ್ಲಿ ನಿಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗದಿದ್ರು ನಿಮ್ಮ ಊಟ, ಮೆಡಿಸಿನ್, ಔಷಧಿ ಮತ್ತೆ ಎಲ್ಲ ವ್ಯವಸ್ಥೆಗಳನ್ನು ಉಚಿತವಾಗಿ ನಾವು ಮಾಡ್ತೇವೆ. ಕೆಲಸ ಇಲ್ಲ ಇದ್ರು ನಿಮ್ಗೆ 6 ತಿಂಗಳು ಲಾಕ್ಡೌನ್ ಆದರೆ 6 ತಿಂಗಳ ಸ್ಯಾಲ್ರಿ, ಸಂಬಳವನ್ನು ಕೂಡ ನಾವು ಕೊಡ್ತೇವೆ, ಹೋಗಬಾರ್ದು ಅಂತ ಹೇಳುವಂತ ನಿರ್ಧಾರ ನಮ್ಮ ಕಟ್ಟಡ ನಿರ್ಮಾಪಕರು ಕಡೆಯಿಂದ ಮಾಡಿ ಅದನ್ನು ಅನೌನ್ಸ್ ಮಾಡಿದ್ದೇವೆ. ಆದ್ರಿಂದ ಎಲ್ಲ ಕಾರ್ಮಿಕರು, ಹೆಚ್ಚಿನ ಕಾರ್ಮಿಕರು ಇಲ್ಲಿ ಬೆಳಗಿನ ಉಪಹಾರದಿಂದ ರಾತ್ರಿ ಊಟದವರೆಗೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ತಾವು ಯಾವ ಮಾಡ್ತೇವೆ ಅಂತ ಹೇಳಿದ್ದೇವೆ. ಆದ್ರೆ ಅವಶ್ಯಕತೆ ಇಲ್ಲ. ಎಲ್ಲ ಕಟ್ಟಡ ನಿರ್ಮಾಪಕರು ಕೆಲಸ ಮಾಡಿಸ್ತಿದ್ದಾರೆ, ಸಂಬಳ ಕೊಡ್ತಾ ಇದ್ದಾರೆ, ಅವರವರ ಊಟ ಅವರವರೇ ಮಾಡ್ತಾರೆ. ಇವತ್ತು ಈ ನಿರ್ಧಾರದಿಂದ ಎಲ್ಲ ಜನಪ್ರತಿನಿಧಿಗಳ 50% ಭಾಗ ಕೆಲಸದ ಜವಾಬ್ದಾರಿ ಕಮ್ಮಿ ಆಗಿದೆ. ಯಾರಿಗೂ ಕಳೆದ ವರ್ಷ ನೀವು ನೋಡಿದಿರಿ, ಏನು ಸಾವಿರ ಗಟ್ಟಲೆ, 50,000, 30,000, 40,000 ಒಬ್ಬೊಬ್ರು ಕಿಟ್ಟುಗಳನ್ನು ಕೊಟ್ಟದ್ದು ಜನಪ್ರತಿನಿಧಿಗಳು. ನಾವು ಸಹ ಸೇರ್ಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಕೂಡ. ಕ್ರೆಡೈ ನಿಮ್ಗೆ ಗೊತ್ತಿದೆ, ಹಲವಾರು ವರ್ಷಗಳಿಂದ ಈ ಸಮಾಜದ ಜಿಲ್ಲಾಡಳಿತ ಇರ್ಬೋದು, ನಾವು ಸ್ಥಳೀಯವಾಗಿ ಮಾತಾಡೋದಾದ್ರೆ ಜಿಲ್ಲಾಧಿಕಾರಿ ಇರ್ಬೋದು, ಮಾನ್ಯ ಸಂಸದರಿರ್ಬೋದು, ಅಥವಾ ಇವರು ಶಾಸಕರಿರ್ಬೋದು, ಕಾರ್ಪೊರೇಟರ್ಸ್, ಇವರೊಟ್ಟಿಗೆ ನಾವು ಸದಾ ಕ್ರೆಡೈ ಕೆಲಸ ಮಾಡ್ತಿರೋದು ನಿಮ್ಮ ಗಮನಕ್ಕೆ ಬಂದಿರ್ತದೆ. ಈ ಸಲನೂ ಕೂಡ ಅದೇ ರೀತಿ ನಾವು ವಿಶೇಷ ಕಾರ್ಯಕ್ರಮಗಳನ್ನು. ಒಂದು ದೊಡ್ಡ ಸಮಸ್ಯೆ ಆಗಿರೋದು, ಕಳೆದ ವರ್ಷ ಹೋದವರು ಮತ್ತೆ ಅವರನ್ನ ತರಿಸಿಕೊಳ್ಳುವುದು ಮತ್ತು ಅವರು ಬರುವುದು ಬಹಳ ಕಷ್ಟ ಆಗಿತ್ತು. ನಾವೆಲ್ಲ ಕೇಳ್ತಾ ಇದ್ದೆವು, ಇದರಲ್ಲಿ ವಿಮಾನದಲ್ಲಿ ತರಿಸಿಕೊಂಡ್ರು ಅಂತ, ವಿಮಾನದಲ್ಲಿ ಬರಬೇಕಾಯ್ತು ಕಾರ್ಮಿಕರು ಪಶ್ಚಿಮ ಬಂಗಾಳದಿಂದ ಅಂತ ಅನ್ನುವಂಥ ಮಾತು. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ಪ್ರಶ್ನೆ ಏನಂತ ಹೇಳಿದ್ರೆ, ನಾನು ಅನೇಕ ಕಾರ್ಮಿಕರ ಹತ್ರ ಮಾತಾಡಿದ್ದೆ, ಗ್ರೂಪ್ ಕಾರ್ಮಿಕರ ಹತ್ರ ಮಾತಾಡಿಸಿದ್ದೇನೆ, ಅನೇಕರನ್ನು ಸೇರಿಸಿ ಮಾತಾಡ್ತೀವಿ. ನೀವು ಹೋಗುದು ಅಷ್ಟು ಅರ್ಜೆಂಟ್ ಮಾಡಿ ಯಾಕೆ ಹೋಗ್ತೀರಿ, ನಮ್ಮಲ್ಲಿ ಎಲ್ಲ ವ್ಯವಸ್ಥೆ ಇದೆ. ನಿಮಗೆ ಮೆಡಿಸಿನ್, ಒಂದು ಕೋವಿಡ್ ಬಂದರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದ್ದಷ್ಟು ವೈದ್ಯಕೀಯ ವ್ಯವಸ್ಥೆ ನಿಮ್ಮಲ್ಲಿ 100ಕ್ಕೆ 100 ಭಾಗ ಇಲ್ಲ. ದೇಶದ ಯಾವುದೇ ಮೂಲೆಯಲ್ಲಿ ಹೋದರೂ ಇಂಥ ಒಂದು ವ್ಯವಸ್ಥೆ ಎಲ್ಲಿಲ್ಲ. ಏನು ಊಟ ಕೊಡ್ತಾರೆ, ಕೆಲಸ ಕೊಡ್ತಾರೆ, ಮತ್ತು ಔಷಧಿ ಕೊಡ್ತಾರೆ. ಯಾಕೆ ಹೋಗ್ತೀರಾ ಅಂತ ಕೇಳಿದ ಸಂದರ್ಭದಲ್ಲಿ ಅವರು ಹೇಳಿದ ಮಾತು, ಇದು ಕಳೆದ ವರ್ಷಕ್ಕೆ ನಾವು ಕನೆಕ್ಟ್ ಮಾಡ್ಬೋದು. ಯಾಕೆಂದರೆ ಅವರಿಗೆ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಲಾಕ್ಡೌನ್ ಅಂತ ಹೇಳುವಂಥದ್ದು ನೀವು ಟಿವಿಯಲ್ಲಿ ಕೊಟ್ಟ ಕೂಡಲೇ ಆ ಊರಿಂದ ಫೋನ್ ಬರ್ತದೆ ಅವರಿಗೆ. ಅವರ ಮನೆಯವರು, ಹೆಂಡತಿ, ಮಕ್ಕಳು ಅಲ್ಲಿರ್ತಾರೆ, ಅಥವಾ ತಂದೆ ತಾಯಿ ಅಲ್ಲಿರ್ತಾರೆ. ನೀವು ಕೂಡಲೇ ಬರಬೇಕು, ಎಮರ್ಜೆನ್ಸಿ. ಇವ್ರಿಗೆ ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ, ನಿಲ್ಲಿಕ್ಕೆ ಬಿಡುದಿಲ್ಲ, ಅಷ್ಟು ಫೋನ್ ಬರ್ತದೆ. ಇವರು ಕಣ್ಣು ಮುಚ್ಚಿ, ಅಂದ್ರೆ ಮನೆಯವರ ಕರೆ. ನಾವಾದ್ರೂ ಅಷ್ಟೇ, ನಮ್ಮ ತಂದೆ ತಾಯಿ ಮನೆಯವರು ಕರೆ ಮಾಡಿದ್ರೆ ನಾವು ಎಲ್ಲಿದ್ರು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರ್ತದೆ. ನಡುವೆ ಅದಕ್ಕೆ ಹೋಗಿದ್ದವರು. ನಡುವೆ ಪುಷ್ಪರಾಜನ್ ಅವರೇ, ನಾನು ಮತ್ತೆ ಆ ಮಾತನ್ನು ಮುಂದುವರಿಸುವ. ಈಗ ವಿಟ್ಲದಿಂದ ಹಮೀದ್ ಅವರಿದ್ದಾರೆ, ಪತ್ರಕರ್ತರು. ನಮಸ್ಕಾರ ಹಮೀದ್ ಅವರೇ. ನಮಸ್ತೆ. ನಮಸ್ತೆ, ಮಾತಾಡಿ. ಪುಷ್ಪರಾಜ್ ಜೈನ್ ಅವರಿದ್ದಾರೆ, ಕ್ರೆಡೈ ಅಧ್ಯಕ್ಷರು. ಮಾತಾಡಿ ಅಮೀರ್ ಸರ್. ಕಟ್ಟಾಯ್ತು ಬಹುಶಃ. ಅದೇ ತಾವು ಹೇಳ್ತಾ ಇದ್ದೀರಿ, ಅಂದರೆ ಅವರು ಆ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಆ ಒಂದು ಇಡೀ ನಮ್ಮ ಇಲ್ಲಿಯ ಕ್ರೆಡೈ ಬಗೆಗೆ ಮತ್ತು ನೋಡಿಕೊಂಡಿದ್ರ ಬಗೆಗೆ ಅಂತ ನೀವು ಹೇಳಿದ್ರಿ. ಆ ಸಂದರ್ಭದಲ್ಲಿ ಮನೆಯ ಫೋನ್ ಬಂದಾಗ ಹೋಗ್ಲೇಬೇಕಾದಂಥ ಪರಿಸ್ಥಿತಿ ಅಂತ ಅನ್ನೋದು ಅವರಿಗೆ ಅಲ್ಲಿಂದ ಕರೆ ಬಂದರೆ ಹೋಗ್ಲೇಬೇಕು. ಈ ಸಲನು ಇಲ್ಲಿ ಲಾಕ್ಡೌನ್ ಆಗುತ್ತೆ ಅಂತ ಹೇಳುವಂಥದ್ದು 3-4 ದಿನ ಆಗ್ತಿರುವಂಥ ಸಂದರ್ಭದಲ್ಲಿ ಒಂದು 10-15% KSRTC ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಕೂಳೂರಲ್ಲಿ, ಪಂಪ್ವೆಲ್ಲಲ್ಲಿ,
ಎಲ್ಲೆಲ್ಲಿ ನಾವು ಜನಗಳನ್ನು ಸೇರಿಕೊಂಡು ಗುಂಪು ಗುಂಪಾಗಿ ವಲಸೆ ಹೋಗುವಂತ ನಾವನ್ನು ಗಮನಿಸಿದ್ದೇವೆ. ಅದೇ ರೀತಿ ಒಂದು ವೇಳೆ ಮೊದಲೇ ಅನೌನ್ಸ್ ಮಾಡಿದ್ರೆ ಮತ್ತಷ್ಟು ಜನ ಜಾಸ್ತಿ ಹೋಗ್ತಾ ಇದ್ರು. ನಾವು ಇಮಿಡಿಯೇಟ್ ನಾವೊಂದು ತಕ್ಷಣ ಸ್ಪಂದಿಸಿದ್ದಕ್ಕೆ, ಕಟ್ಟಡ ನಿರ್ಮಾಪಕ ಕ್ರೆಡೈ ಸ್ಪಂದಿಸಿದ್ದಕ್ಕೆ ಇದೆಲ್ಲ, ಮತ್ತೆ ಜಿಲ್ಲಾಧಿಕಾರಿ ಅವರು ಮನವಿ ಮಾಡಿದಾಗ ಅವರು ಕೂಡ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟರು, ಯಾರು ವಲಸೆ ಹೋಗಬಾರದು, ಎಲ್ಲ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡುತ್ತೆ, ನೀವು ಯಾವುದೇ ಹೋಗುವಂತ ಪ್ರಮಾಣಕ್ಕೆ ನಾವು ತೊಂದರೆ ಆಗದಂಗೆ ನಾವು ನೋಡಿಕೊಳ್ತೇವೆ ಹೇಳುವಂತ ಯಾವುದೇ ತೊಂದರೆ ಆಗಿದೆ ನಾವು ನೋಡ್ಕೊಳ್ತೇವೆ ಅಂತ ಕೊಟ್ಟರು. ಅದರಿಂದ ಮತ್ತೆ ಇಲ್ಲಿಯ ಕಾರ್ಮಿಕರು ಹೆಚ್ಚಿಗೆ ಉಳಿದಿದ್ದಾರೆ, ಇಲ್ಲಿ ಹೋಗ್ಲಿಲ್ಲ, ಹೆಚ್ಚಾಗಿ ಕಳೆದ ವರ್ಷದ ಹಾಗೆ ಯಾವುದೇ ರೀತಿಯಾದಂತಹ ಆತಂಕಕ್ಕೆ ಒಳಗಾಗದೆ ಅವ್ರು ಇಲ್ಲೇ ಉಳ್ಕೊಳ್ಳುವಂತ ರೀತಿಯಲ್ಲಿ ಆಯ್ತು ಅಂತ ಆಗಿದೆ. ಓಕೆ, ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ ಸರ್, ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇವೆ, ವಿರಾಮದ ಬಳಿಕ ಮತ್ತೆ ಬರ್ತೇವೆ, ಸಣ್ಣ ವಿರಾಮ ಅಷ್ಟೇ. Sun Premium Refined Sunflower Oil presents Rohan Corporation Comedy Premier League.
ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಕ್ರೆಡಾಯ್ ಅಧ್ಯಕ್ಷರಾದ ಪುಷ್ಪರಾಜ್ ಜೈನ್ ಇದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ದೆವು ಲಾಕ್ಡೌನ್ ಸಂದರ್ಭದಲ್ಲಿ ಕ್ರೆಡಾಯ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಪುಷ್ಪರಾಜ್ ಜೈನ್ ಅವರೇ, ಏನಿದು ಕ್ರೆಡಾಯ್, ಯಾವಾಗ ಹುಟ್ಟಿಕೊಂಡಿತ್ತು? ಕ್ರೆಡಾಯ್ ಸುಮಾರು 2006ರಲ್ಲಿ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಸ್ಥಳೀಯ ಮಟ್ಟದಲ್ಲಿ ಸಂಘ ಸಂಸ್ಥೆಗಳನ್ನು ಮಾಡಿಕೊಂಡಿದ್ರು. ಅಂದರೆ ಯೂನಿಟಿ ಅಷ್ಟೇನು ಗೊತ್ತಾಗ್ತಿರ್ಲಿಲ್ಲ. ಮತ್ತು ರಾಜ್ಯಕ್ಕೆ ದೇಶಕ್ಕೆ ಕಾನೂನುಗಳನ್ನು ಅಥವಾ ಈ ರಿಯಲ್ ಎಸ್ಟೇಟ್ನ ಬಗ್ಗೆ ಸ್ವಲ್ಪ ರೆಪ್ರೆಸೆಂಟೇಷನ್ ಕೊಡಬೇಕಾದ್ರೆ ದೇಶದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಒಂದು ಅಸೋಸಿಯೇಷನ್ ಬೇಕಂತ ಹೇಳುವಂಥದ್ದು ಮನಗಂಡು ಕರ್ನಾಟಕ ರಾಜ್ಯದ ಕೆಲವರು 4-5 ಜನ ಸೇರಿಕೊಂಡು ಕ್ರೆಡಾಯನ್ನು ಕಟ್ಟಿದ್ದೇ ಕರ್ನಾಟಕ ರಾಜ್ಯ ಈಗ ಆಲ್ ಇಂಡಿಯಾ ಲೆವೆಲ್ ಇದ್ದು ಇವರು ಸೇರಿಕೊಂಡು ದೇಶದ ಎಲ್ಲ ರಿಯಲ್ ಎಸ್ಟೇಟ್ ಬೇರೆ ಬೇರೆ ರೀತಿ ಸ್ಥಳೀಯ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಕಾನ್ಫೆಡರೇಷನ್ ಆಫ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂತ ಹೇಳೋದನ್ನು, ಕ್ರೆಡಾಯ್ ಅಂತ ಹೇಳೋದನ್ನು ಹುಟ್ಟು ಹಾಕಿದ್ರು. ಹುಟ್ಟು ಹಾಕಿದ್ದೇ ಕರ್ನಾಟಕ. ಇವತ್ತು ದೇಶದಲ್ಲಿ ಡೆಲ್ಲಿಯಲ್ಲಿ ಇದು ಕೇಂದ್ರ ಸ್ಥಾನವಾಗಿದ್ರು ಕೂಡ ಮಾಡಿದ್ದು, ಆಗ ಆರಂಭ ಮಾಡಿದ್ದು ಕರ್ನಾಟಕದ ಒಂದು 4-5 ಜನ ಸೇರಿಕೊಂಡು. ಅಂದ್ರೆ ಬ್ಯಾಂಗ್ಳೂರಲ್ಲಿ ಕೋಪ ಅಂತ ಒಂದು ರಿಯಲ್ ಎಸ್ಟೇಟ್ ಸಂಸ್ಥೆ ಬಹಳಷ್ಟು ಬಲಿಷ್ಠವಾಗಿತ್ತು. ಅದರ ನಾಯಕರು ಸೇರಿಕೊಂಡು ಮಾಡಿದ್ದು. ಈ ಅದು ನಾವು ಮಂಗಳೂರಲ್ಲಿ 2008ರಲ್ಲಿ ಆರಂಭ ಆಯಿತು. ದೇಶದಲ್ಲಿ ಸುಮಾರು 28 ರಾಜ್ಯಗಳಲ್ಲಿ ಈಗ ಕ್ರೆಡಾಯ್ ಅಂತ ಹೇಳುವಂತ ಸಂಸ್ಥೆ ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ಸುಮಾರು 12 ಜಿಲ್ಲೆಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವೀಗ ಒಂದೊಂದು ಜಿಲ್ಲೆಗೆ ಒಂದು ಕ್ರೆಡಾಯ್ ಅಂತ ಮಾಡ್ಕೊಂಡಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕ್ರೆಡಾಯ್ ಮಂಗಳೂರು, ಇದು ಜಿಲ್ಲೆಯಾದ್ಯಂತ ಮೆಂಬರ್ಸ್ ಅನ್ನು ಹೊಂದಿದೆ. ಹಾಗೆ ರಾಜ್ಯದಲ್ಲಿ ಸುಮಾರು 12 ಜಿಲ್ಲೆಗಳಲ್ಲಿ ಮಾತ್ರ ಆಗಿದೆ. ಈ ಸಲ ನಮ್ಮ ಅಧ್ಯಕ್ಷರಾಗಿ ಚೈತನ್ಯ ಕುಲಕರ್ಣಿ ಅಂತ ಬೆಳಗಾವಿನವರಾಗಿದ್ದಾರೆ. ಅವರ ಮೇನ್ ಟಾರ್ಗೆಟ್ ಅಂತ ಹೇಳಿದ್ರೆ ಒಂದು ಮಿನಿಮಮ್ ಈ ಸಲ 1 ವರ್ಷದೊಳಗೆ 30 ಜಿಲ್ಲೆಗಳಲ್ಲಿ ನಾವು ಹೋಗ್ಬೇಕಂತ ಹೇಳೋದನ್ನು ಅವರ ನಿರ್ಧಾರ ಮಾಡಿದ್ದಾರೆ. ಕಳೆದ 2013ರಲ್ಲಿ ನಾನು ಅಧ್ಯಕ್ಷನಾಗಿದ್ದೆ, 15ರವರೆಗಿದ್ದೆ. ಅದರ ಮೇಲೆ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಲು ನನಗೆ 6 ವರ್ಷ ಅವಕಾಶ ಇತ್ತು. ರಾಜ್ಯ ಮಟ್ಟದಲ್ಲೂ ಕೂಡ ಅಧ್ಯಕ್ಷರಾಗಿದ್ದೆ. ನಾನು ಅಧ್ಯಕ್ಷನಾಗಲಿಲ್ಲ, ರಾಜ್ಯದಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ. ಕರ್ನಾಟಕ ರಾಜ್ಯಕ್ಕೆ ಉಪಾಧ್ಯಕ್ಷನಾಗಿ ಕ್ರೆಡಾಯಲ್ಲಿ ಕೆಲಸ ಮಾಡಿದ್ದೆ. ಮತ್ತೊಂದ್ಸಲ ಜತೆ ಕಾರ್ಯದರ್ಶಿಯಾಗಿ 1-2 ವರ್ಷ ಮಾಡಿದ್ದೇನೆ. 2 ವರ್ಷ ಉಪಾಧ್ಯಕ್ಷ, 2 ಜತೆ ಕಾರ್ಯದರ್ಶಿ. ಅದರ ನಂತರ 2 ವರ್ಷ 2019ರಿಂದ ಸುಮಾರು 2021ರವರೆಗೆ, ಕಳೆದ ಮಾರ್ಚ್ವರೆಗೆ ಈ ರಾಜ್ಯದ ಹೊಸ ಕ್ರೆಡಾಯ್ ಸಂಸ್ಥೆಯನ್ನು ಓಪನ್ ಮಾಡುವಂತ ಜವಾಬ್ದಾರಿ ನನಗಿತ್ತು. ಅದರ ಚೇರ್ಮನ್ ಆಗಿದ್ದೆ. ನಾನು 3 ಕ್ರೆಡಾಯ್ಗಳನ್ನು ಶಿವಮೊಗ್ಗ, ದಾವಣಗೆರೆ ಮತ್ತೆ ಹಾಸನ 3 ಜಿಲ್ಲೆಗಳಲ್ಲಿ ಹುಟ್ಟು ಹಾಕುವಂತ ಕೆಲಸ ಪ್ರಯತ್ನ ಮಾಡಿ ಸಫಲ ಆಗಿದ್ದೇವೆ. ಈಗ ಈ ಸಲ ಅವರ ಟಾರ್ಗೆಟ್ ಏನಂತೇಳಿ 12 ಇದ್ದದ್ದು 30ಕ್ಕೆ ಹೋಗ್ಬೇಕು, ನಾವು ಎಲ್ಲ ಜಿಲ್ಲೆಗಳಲ್ಲಿ ಕ್ರೆಡಾಯನ್ನು ಆರಂಭ ಮಾಡ್ಬೇಕಂತ ನಮ್ಮ ಅಧ್ಯಕ್ಷರು ಮಾಡಿಕೊಂಡಿದ್ದಾರೆ. ಎಸ್ ಸರ್. ನಡುವೆ ಮತ್ತೆ ಮುಂದುವರಿಸೋಣ. ಈಗ ವಿಟ್ಲದಿಂದ ಹಮೀದ್ ಅವರಿದ್ದಾರೆ. ನಮಸ್ಕಾರ ಹಮೀದ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ ಸರ್. ಆಯ್ತು ಸರ್. ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಸರ್ಕಾರ ಯಾವುದೇ ರೀತಿಯ ನೆರವು ನೀಡುವ ಬಗ್ಗೆ ಇಷ್ಟರ ತನಕ ಮಾಹಿತಿ ಇಲ್ಲ. ಈ ಸಂದರ್ಭದಲ್ಲಿ ಕ್ರೆಡಾಯ್ ಸಂಸ್ಥೆ ಇಂತಹ ಕಾರ್ಮಿಕರಿಗೆ ಯಾವ ರೀತಿಯ ನೆರವು ನೀಡಬಲ್ಲದು ತಿಳಿಸುವಿರಾ ಸರ್? ಎಸ್, ಥ್ಯಾಂಕ್ ಯು, ಧನ್ಯವಾದಗಳು ಪ್ರಶ್ನೆಗೆ. ಎಲ್ಲರೂ ಪ್ಯಾಕೇಜ್ ಅನ್ನ ಬಯಸ್ತಾ ಇದ್ರೆ, ಎಲ್ಲರೂ ನಮ್ಗೇನು ಅಂತೇಳಿ, ಇಲ್ಲಿ ಕೆಲಸ ಇಲ್ಲದವರು ಬಹಳ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇದೆ. ಆದರೂ ಈ ಸಂದರ್ಭ ಕ್ರೆಡಾಯ್ನಿಂದ ಏನಾದರೂ ಏನು ಗಿಫ್ಟ್ ಕೊಡ್ತಾ ಇದ್ದಾರೆ ಅಥವಾ ಪ್ಯಾಕೇಜ್ ಕೊಡ್ತಾ ಇದ್ದಾರೆ? ಕಟ್ಟಡ ಹಮೀದ್ರವರ ಒಳ್ಳೆಯ ಪ್ರಶ್ನೆ, ಅವರು ಕೇಳಿದಂಥ ಪ್ರಶ್ನೆ. ಯಾಕಂದರೆ ಅವರು ಕಾರ್ಮಿಕರ ಬಗ್ಗೆ ಭಾಳಷ್ಟು ಚಿಂತನೆ ಮಾಡಿಕೊಂಡು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾವೆಲ್ಲರೂ ಗಮನಿಸಬೇಕಾದ ಮುಖ್ಯ ಅಂಶ ಅಂತ ಹೇಳಿದರೆ, ಕಟ್ಟಡ ಕಾರ್ಮಿಕರಿಗೆ ತಾವು ಭವಿಷ್ಯ ನಿಧಿ ಅಂತ ನಾವು ಕಟ್ತೇವೆ. ನಾವು ಒಂದು ಲೈಸೆನ್ಸ್ ಮಾಡಬೇಕಾದ್ರೆ ಒಂದು ಪ್ರಾಜೆಕ್ಟಿನ 1% ದುಡ್ಡನ್ನು ಲೈಸೆನ್ಸ್ ಮಾಡುವಾಗಲೇ ತಗೊಳ್ತಾರೆ, ಕಾರ್ಮಿಕರ ನಿಧಿ ಅಂತ ಹೇಳುವಂಥದ್ದನ್ನು. ಅದನ್ನು ಈಗ ಎಂತ ಮಾಡಿದ್ದಾರೆ, ಕಾರ್ಮಿಕರಿಗೆ ಈಗ ESI ಅಂತ ಹಾಸ್ಪಿಟಲ್ಸ್ ಇದೆ, ಅಲ್ಲಿ ಎಲ್ಲ ರೀತಿಯ ಅವರ ಯಾವುದೇ ಕಟ್ಟಡ ಕಾರ್ಮಿಕರಿಗೆ ಆರೋಗ್ಯ ಏನಾದರೂ ತೊಂದರೆಗಳಾದರೆ ಉಚಿತವಾಗಿ ಸೇವೆಯನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಮತ್ತು ಕಟ್ಟಡ ನಿರ್ಮಾಪಕರು ಈಗಾಗಲೇ ಪ್ರತಿಯೊಂದು ಕಟ್ಟಡ ನಿರ್ಮಾಪಕರು ಕೂಡ ಅವರ ಕಟ್ಟಡ ಮಾಡಬೇಕಾದ್ರೆ ಅವರಿಗೆ ಉಚಿತವಾಗಿ ವಿಮಾ ಯೋಜನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸರ್ಕಾರ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಸಹಕಾರ, ಒಂದು ಸರ್ಕಾರದೇ ಕಟ್ಟಡ ಕಾರ್ಮಿಕರ ಒಂದು ಕಾರ್ಡ್ ಅಂತ ಸಿಗ್ತದೆ, ಅಲ್ಲೂ ಕೂಡ ವಿಮೆಗಳು ಇದೆ. ಇನ್ನು ನೀವು ಪ್ರತ್ಯೇಕವಾಗಿ
ಆಯಾಯ ಸಂಸ್ಥೆಗಳು ಕೂಡ ಮಾಡಿ ಪ್ರತಿಯೊಂದು ಕಟ್ಟಡ ನಿರ್ಮಾಪಕರು ಪ್ರೊಮೋಟರ್ಸ್ ಕೂಡ ಅವರ ಒಂದು ಗ್ರೂಪ್ ಇನ್ಶೂರೆನ್ಸ್ ಮಾಡ್ತೇವೆ. ಅಲ್ಲಿ ಏನಾದರೂ ಅವರಿಗೆ ತೊಂದರೆ ಆದರೆ ನಾವು ಅದಕ್ಕೆ ಒಂದು ಹಾಸ್ಪಿಟಲ್ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಟ್ರೀಟ್ಮೆಂಟಿನ ವ್ಯವಸ್ಥೆ ಮಾಡ್ತೇವೆ. ಅವರ ಕುಟುಂಬದವರಿಗೆ ತೊಂದರೆ ಆದರೆ ಅದು ಕೂಡ ಸರ್ಕಾರದ ಮುಖಾಂತರ ಮಾಡಿಸುವಂಥ ಕೆಲಸ ಮಾಡ್ತದೆ. ಕ್ರೆಡಾಯ್ ಸಂಸ್ಥೆ ಬರೇ ಈ ನಿರ್ಮಾಣ ಕ್ಷೇತ್ರದಲ್ಲಿ ಮಾತ್ರ ತೊಡಗಿಸಿಕೊಳ್ಳೋದಲ್ಲ, ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಳ್ತದೆ. ಅದೇ ನೀವು ಕ್ರೆಡಾಯ್ ಬಗ್ಗೆ ಹೇಳ್ತಾ ಇದ್ರಿ. ಅಂದರೆ ಒಂದನೇದಾಗಿ ಇಡೀ ಮಂಗಳೂರು ನಗರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರೆಡಾಯ್ ಅನ್ನುವಂಥ ಹೆಸರು ಕೇಳಿದಾಗಲೇ ನಾವೆಲ್ಲ ಇದು ಏನಪ್ಪ ಅಂತ ಅಂದರೆ ಯಾರಿಗೂ ಗೊತ್ತಾಗ್ತಿಲ್ಲ. ಕ್ರೆಡಾಯ್ ಅಂತ ಬರ್ತಾ ಇತ್ತು. ಮತ್ತೆ ಇದು ಗೊತ್ತಾಯಿತು, ಇದು ಕಟ್ಟಡ ನಿರ್ಮಾಪಕರಿಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಅಂತ ಎಲ್ರಿಗೂ ಗೊತ್ತಾಯಿತು. ಇಲ್ಲಿ ಅಂದರೆ ಎಲ್ಲ ಕಟ್ಟಡ ನಿರ್ಮಿಸಿದರೆ ಇಲ್ಲಿ ನಿಮ್ಮ ನಡುವೆ ಈ ರೀತಿಯ ಒಂದು ಸಮನ್ವಯತೆ ಹೇಗಿದೆ ಎಲ್ಲ ಕಟ್ಟಡ ನಿರ್ಮಾಪಕರ ನಡುವೆ? ಇದು ಅಂದರೆ ಸಮನ್ವಯತೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಕ್ರೆಡಾಯ್ಲಿ? ಗೊತ್ತಾಯ್ತು. ನೀವು ಕೇಳುವುದಂತ ಹೇಳಿದ್ರೆ ಇದೊಂದು ವ್ಯಾಪಾರ ಬಿಸ್ನೆಸ್ ಮಾಡುವಾಗ ಒಂದು ಪ್ರಮೋಟರಿಂದ ಮತ್ತೊಬ್ಬರ ಪ್ರಮೋಟರ್ಗೆ ಕಾಂಪಿಟೇಷನ್ ಇರ್ತದೆ. ಅದು ಹೇಗೆ ಸಮನ್ವಯ ಹೇಗಿರುತ್ತೆ ಅಂತ ಹೇಳುವಂಥದ್ದು ನಿಮ್ಮ ಪ್ರಶ್ನೆ. ಆದರೆ ನಾನು ಗಮನಿಸಿಕೊಂಡಾಗೆ ಇಲ್ಲಿ ಸುಮಾರು 100ಕ್ಕಿಂತ ಜಾಸ್ತಿ ಕಟ್ಟಡ ನಿರ್ಮಾಪಕರಿದ್ದಾರೆ. ನಮ್ಮಲ್ಲಿ ಕ್ರೆಡಾಯ್ಗೆ 72 ಜನ ಸದಸ್ಯರಾಗಿದ್ದಾರೆ. ಈ ಕ್ರೆಡಾಯಲ್ಲಿ ಸದಸ್ಯರಾದವರಿಗೆ ಅವರದೇ ಒಂದು ಗೈಡ್ಲೈನ್ಸ್ ಇದೆ. ನಮ್ಮದು ಕೋಡ್ ಆಫ್ ಕಾಂಡಕ್ಟ್ ಅಂತ ಇದೆ. ಅದಕ್ಕೆ ಸದಸ್ಯರಾಗಬೇಕಾದ್ರೆ ನಮಗೆ ಅಪ್ಲಿಕೇಶನ್ ಕೊಡಬೇಕು. ನಾವು ಅದನ್ನು ಸ್ಕ್ರೂಟಿನ್ ಮಾಡ್ತೇವೆ. ಆ ಸ್ಕ್ರೂಟಿನ್ ಮಾಡಿ ಕರೆಕ್ಟ್ ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಕಟ್ಟಡ ನಿರ್ಮಾಣ ಮಾಡುವವರನ್ನು ಮಾತ್ರ ನಾವು ಸದಸ್ಯರಾಗಲಿ ಆಯ್ಕೆ ಮಾಡಲಿಕ್ಕೆ ನಮ್ಮ ಗೈಡ್ಲೈನ್ಸ್ ಹೇಳುತ್ತೆ. ಆ ರೀತಿ ಸದಸ್ಯರಾದ ಮೇಲೆ ನಾವು ನೀವು ನೋಡಿದಿರಿ ಎಲ್ಲ ಬೋರ್ಡ್ಗಳಲ್ಲಿ ಕ್ರೆಡಾಯ್ ಅಂತ ಹಾಕ್ತೇವೆ. ಆ ಕ್ರೆಡಾಯ್ ಅಂತ ಹೇಳಿದ್ರೆ ಕ್ರೆಡಾಯ್ಗೆ ಒಂದು ಕ್ರೆಡಿಬಿಲಿಟಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಫ್ಲಾಟ್ ಇನ್ವೆಸ್ಟ್ಮೆಂಟಿಗೆ ಅವನು ತಗೊಳ್ಳುವುದಾದ್ರೆ ಅದೊಂದು ಒಳ್ಳೆಯ ಸಂಸ್ಥೆ ಅಂತ ಜನರಿಗೆ ಈಗ ಭಾವನೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಕಟ್ಟಡ ನಿರ್ಮಾಪಕರ ತೊಂದರೆ ಮಾಡಿದ್ರೆ ಗ್ರಾಹಕರಿಗೆ ಅಥವಾ ಗ್ರಾಹಕರಿಗೆ ಕಟ್ಟಡ ನಿರ್ಮಾಪಕರಿಗೆ ತೊಂದರೆ ಆದರೆ ಅಲ್ಲಿ ಒಂದು ಗ್ರೀವೆನ್ಸಿ ಕಮಿಟಿ ಅಂತ ಇದೆ. ಅಲ್ಲಿ ನಾವೇ ಅವರನ್ನು ಸಾಲ್ವ್ ಮಾಡಿ ಪ್ರಾಬ್ಲಮ್ಸ್ಗಳನ್ನು ಸರಿ ಮಾಡಿ ಕೊಡುವಂಥ ವ್ಯವಸ್ಥೆನೂ ಇದೆ. ಆದ್ರಿಂದ ಈ ಸದಸ್ಯರ ಬಗ್ಗೆ ಒಬ್ರಿಗೊಬ್ರು ಕೋಆರ್ಡಿನೇಷನ್ ಹೇಗೆ ಅಂತ ಹೇಳುವಂತ ನಿಮ್ಮ ಪ್ರಶ್ನೆ ಇದೆ. ಅಂದ್ರೆ ನಾನು ತಿಳ್ಕೊಂಡ ಹಾಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಕಾಂಪಿಟೇಷನ್ ಒಂದು ಇದ್ದೇ ಇರುತ್ತೆ. ಹೌದು, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಬ್ರಿಗೊಬ್ರು ಕಾಂಪಿಟೇಷನ್ ಇಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಎಲ್ರು ಈಗ ಒಂದು ಕಟ್ಟಡ ನಿರ್ಮಾಣ ಮಾಡಿದ್ರೆ ಅವರ ಕ್ಷೇತ್ರ ಬಹಳಷ್ಟು ದೊಡ್ಡದಿದೆ. ಮಿಡ್ ಈಸ್ಟ್ಗೆ ಹೋಗ್ತಾರೆ, UK ಐರೋಪ್ಯ ದೇಶಗಳಿಗೆ ಹೋಗ್ತಾರೆ, ಅಥವಾ ಬೇರೆ ಬೇರೆ ಬ್ಯಾಂಗ್ಳೂರು, ಬಾಂಬೆ, ಡೆಲ್ಲಿ ಇಂಥವರಿಗೆ ನಾವು ಸೇಲ್ ಮಾಡೋದು. ಆದ್ರಿಂದ ಇಲ್ಲಿ ಸ್ಥಳೀಯ ಈಗ ನಾನು ಈ ಅಡಿಯಲ್ಲಿ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೇನೆ, ಇನ್ನೊಬ್ರು ನನ್ನ ಹತ್ತಿರನೇ ಪ್ರಾಜೆಕ್ಟ್ ಮಾಡಿದ್ರೆ ನನಗೇನು ಸಂತೋಷನೇ. ಯಾಕಂತ ಹೇಳಿದ್ರೆ ಅಲ್ಲಿ ಬರುವ ಕಸ್ಟಮರ್ಸ್ ನಾನು ಹೇಳೋದು ಸ್ಥಳೀಯ ಕಸ್ಟಮರ್ ಅಲ್ಲ, ಬೇರೆ ಬೇರೆ ಪ್ರದೇಶದಿಂದ ನಾವು ಹೋಗಿ ಅಡ್ವರ್ಟೈಸ್ ಮಾಡಿ ಬರ್ತಾರೆ. ಆದ್ರಿಂದ ಇಲ್ಲಿ ಒಬ್ರಿಗೊಬ್ರಿಗೆ ಯಾವುದೇ ಕಾಂಪಿಟೇಷನ್ ಅಥವಾ ಕೋಆರ್ಡಿನೇಷನ್ ಇಲ್ಲ. ನಮ್ಮಲ್ಲಿರೋ 70 ಜನರು ಒಂದು ಒಳ್ಳೆ ಯೂನಿಟಿ ಇದೆ, ತುಂಬಾ ಒಳ್ಳೆ ಸದಸ್ಯರು. ನಾವು ಕೇಳಿದಾಗ ನೋಡಿದ್ರೆ ನಾವು ಎಷ್ಟು ಯೂನಿಟಿ ಇದೆ ಅಂತ ಹೇಳಿದ್ರೆ ಒಬ್ಬರಿಗೆ ಏನಾದ್ರೂ ಸಮಸ್ಯೆ ನನಗೆ ನೆನಪಿದೆ 2012ರಲ್ಲಿ ನಮ್ಮ ಮಿತ್ರರೊಬ್ರು, ನಾನಾಗ ಕಾರ್ಯದರ್ಶಿ ಆಗಿದೆ 2012ರಲ್ಲಿ ಮಂಗಳೂರು ಕ್ರೆಡಾಯ್ಗೆ. ಒಬ್ರು ಮಿತ್ರರು ಟ್ರೈನಲ್ಲಿ ಬಿದ್ದು ತೀರಿದ್ರು. ಇಮಿಡಿಯೇಟ್ ನಮ್ಮ ಅಧ್ಯಕ್ಷರು PMA ರಜಾಕ್ ಆಗಿದ್ರು. ಅವರು ನಮ್ಮನ್ನೆಲ್ಲ ಸೇರಿಸಿಕೊಂಡು ಅವರ ಮನೆಯವರಿಗೆ ಫೋನ್ ಮಾಡಿ ಹೇಳಿದ್ರು, ನೋಡಿ ನೀವೇನು ಹೆದರುವಂತ ಅವಶ್ಯಕತೆ ಇಲ್ಲ, ನಿಮ್ಮ ಅವರಿಗೆ 2-3 ಪ್ರಾಜೆಕ್ಟ್ ಅರ್ಧದಲ್ಲಿತ್ತು. ಒಂದು ವೇಳೆ ನಿಮ್ಮ ಮನೆಯವರಿಗೆ ನಿಮ್ಗೆ ಏನಾದರೂ ಪ್ರಾಜೆಕ್ಟ್ ಮಾಡಲಿಕ್ಕೆ ಫಿನಿಶ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭ ಇದ್ರೆ ನಿಮ್ಮ ಗ್ರಾಹಕರಿಗೆ ತೊಂದರೆ ಆಗದಾಗೆ ನಿಮಗೂ ತೊಂದರೆ ಆಗಿದೆ, ಕ್ರೆಡಾಯ್ ಬಂದು ಅದನ್ನು ಫಿನಿಶ್ ಮಾಡಿ ನಾವು ಜನರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಹೇಳುವಂಥದ್ದೊಂದು ಹೇಳಿದ್ರು. ಅದೊಂದು ಒಳ್ಳೆ ನಿರ್ಧಾರ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಯೂನಿಟಿ ಆಗಿದೆ. ಆದ್ರಿಂದ ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಅಂದ್ರೆ ನಾವು ಕ್ರೆಡಾಯಲ್ಲಿ ಪ್ರತಿ ತಿಂಗಳು ಒಂದು ಸಭೆ ಮಾಡ್ತೇವೆ, ಎಲ್ಲರೂ ಸೇರ್ತಾರೆ. ಮತ್ತೊಂದು ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಇದೆ, ಅಲ್ಲೆಲ್ಲ ಒಳ್ಳೆ ಮೈಂಡ್ ಸೆಟಪ್ನ ಒಬ್ರಿಗೊಬ್ರು ಪ್ರೀತಿಯಿಂದ ಇರುವಂತ ಸದಸ್ಯರಿದ್ದಾರೆ. ನಾನು ಇಲ್ಲಿ ಅಧ್ಯಕ್ಷನು ಕಳೆದ ವರ್ಷ ಸಮಯದಲ್ಲೂ ಆಗಿದೆ 2 ಸರಿ. ನನಗಂತೂ ಬಹಳಷ್ಟು ಸಂತೋಷ. ಇಲ್ಲಿಯ ಮಂಗಳೂರಿನ ತುಂಬಾ ಜನ ಹೇಳ್ತಾರೆ ನಮ್ಗೆ ರಾಜ್ಯದ ಬೇರೆ ಬೇರೆ ಕ್ರೆಡಾಯ್ಗಳ ಸಭೆಗಳಿಗೆ ಬ್ಯಾಂಗ್ಳೂರಲ್ಲಿ ನಾವು ಮಾಡ್ತೇವೆ ಸ್ಟೇಟ್ ಅಲ್ಲಿ. ಆಗ ಮಾಡುವಾಗ ಅವ್ರು ಹೇಳ್ತಾರೆ ನಿಮ್ಮ ಮಂಗಳೂರಿನಷ್ಟು ಒಳ್ಳೊಳ್ಳೆ ಕಟ್ಟಡ ನಿರ್ಮಾಣ ಒಳ್ಳೆ ಸಂಬಂಧ ಒಬ್ರಿಗೊಬ್ರು ಇರುವಂತದ್ದು ಯಾರು ಇಲ್ಲ. ನಾನು ತಿಳ್ಕೊಂಡದ್ದು ಅದನ್ನೇ. ಇಲ್ಲಿ ನಾನು
ನನಗೆ ಅಧ್ಯಕ್ಷನಾಗಬೇಕಂತ ನಮ್ಮ ಫ್ರೆಂಡ್ಸ್ ಎಲ್ಲ ಮಿತ್ರರೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಸಂತೋಷ ಆಯಿತು. ಯಾಕೆಂತ ಹೇಳಿದ್ರೆ ಇದು ಒಳ್ಳೆ ಮನಸ್ಸಿನ, ಒಳ್ಳೆ ಹೃದಯದ, ಒಳ್ಳೆ ಸಂಬಂಧವನ್ನು ಇಟ್ಕೊಳ್ಳುವ ಕಟ್ಟಡ ನಿರ್ಮಾಪಕರಿದ್ದಾರೆ. ನಾನು ವಿಶೇಷವಾಗಿ ನಾನು ಅಧ್ಯಕ್ಷನಾಗಿ ಅವರಿಗೆ ಎಲ್ರಿಗೂ ನನ್ನ ಅಭಿನಂದನೆಯನ್ನು ಹೇಳಲು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ ಇಷ್ಟು ಒಳ್ಳೆಯ ಒಂದು ಸದಸ್ಯರಿರುವ ಕ್ರಡೈಗೆ ನಾನು ಅಧ್ಯಕ್ಷನಾಗಿದ್ದೇನೆ ಅಂತ ಹೇಳುವಂಥ ಹೆಮ್ಮೆನೂ ಇದೆ, ಒಂದು ಸಂತೋಷನೂ ಇದೆ. ಈಗ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಹೇಳಿದ್ರಿ, ಅಂದರೆ ಕ್ರಡಾಯಿನಿಂದ ಭಾಳಷ್ಟು ಯಾವ್ಯಾವ ಸಂದರ್ಭ ಬರ್ತದೆ ಅವೆಲ್ಲ ಆವಾಗ ತಾವು ಅಂದರೆ ಈಗ ಒಂದು ಸಂಸ್ಥೆ ಅಂತ ಮಾಡಿಕೊಂಡಿರುವುದರಿಂದ ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು. ಲಾಕ್ಡೌನ್ ಸಂದರ್ಭ ಜಿಲ್ಲಾಡಳಿತ ಎಲ್ಲರ ಸಂಘ ಸಂಸ್ಥೆಗಳಿಂದ ಸಹಕಾರವನ್ನು ಬಯಸ್ತಾ ಇದೆ. ಇತ್ತೀಚೆಗೆ ಬಹುಶಃ ನಾನು ಕೇಳಿದೆ ತಾವು ಒಂದಷ್ಟು ತಮ್ಮಿಂದಾದಂಥ ಸಹಾಯವನ್ನು ಮಾಡ್ತಾ ಇದ್ದೀರಂತ ಅನ್ನುವಂಥದ್ದು. ರಾಮದಾಸ್ ಅವರೇ, ಈ ಕಳೆದ ಕೆಲವು ವಾರಗಳ ಹಿಂದೆ ನಾನು ಹಾಗೂ ತಾವು ಕೂಡ ಗಮನಿಸಿದ್ದೀರಿ, ಜಿಲ್ಲಾಡಳಿತ ಮತ್ತು ಕೋವಿಡ್ ವಾರಿಯರ್ಸ್, ಡಾಕ್ಟರ್ಸ್, ನರ್ಸಸ್, ಪೊಲೀಸ್ ಡಿಪಾರ್ಟ್ಮೆಂಟ್, ಜನಪ್ರತಿನಿಧಿಗಳು, ಮುಖ್ಯವಾಗಿ ಜನಪ್ರತಿನಿಧಿಗಳು ಕೂಡ ತಮ್ಮ ಜೀವದ ಹಂಗು ತೊರೆದು, ನಾವೆಲ್ಲ ಗೊತ್ತಿದೆ ಕಳೆದ ಲಾಕ್ಡೌನಲ್ಲಿ ಮನೆಯಿಂದ ಗೇಟಿಂದ ಹೊರಗೆ ಬರೋದಿಲ್ಲ, ಹೆದರಿ ಹೋಗಿದ್ದೇವೆ. ಯಾರು ನಾವೆಲ್ಲ ಹೆದರಿದ್ದೇವೆ, ನೀವು ಪ್ರಶ್ನವರು, ಮೀಡಿಯಾದವರೆಲ್ಲ ಹೊರಗೆ ಬರ್ತಾರೆ. ಈ ನಿರ್ಮಾಣ ಮಾಡುವವರು, ಬೇರೆ ಬೇರೆ ಬಿಸ್ನೆಸ್ ಅಲ್ಲಿರುವವರು ಮನೆಯಿಂದ ಹೊರಗೆ ಬರ್ಲಿಕ್ಕೆ ಹೆದರ್ತಾರೆ. ಮನೆಯವರು ಹೊರಗೆ ಬರ್ಲಿಕ್ಕೆ ಬಿಡುವುದಿಲ್ಲ. ಯಾಕೆಂದ್ರೆ ನೀವು ಇಲ್ಲೇ ಇರಿ, ನೀವೇನಾದ್ರೂ ತೊಂದರೆ ಆದರೆ ನಮಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳುವಂಥದ್ದು ಬೇರೆ ಬೇರೆ ಮನೆಗಳಲ್ಲಿ ಮಾತುಕತೆ ಆಗ್ತದೆ, ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅಂಥ ಸಂದರ್ಭದಲ್ಲಿ ಇಷ್ಟೊಂದು ಜನಗಳು, ಜಿಲ್ಲಾಡಳಿತ, ಜನಪ್ರತಿನಿಧಿಗಳು ಅಥವಾ ಏನೇನು ಹಾಸ್ಪಿಟಲ್ಸ್, ನರ್ಸಸ್, ಡಾಕ್ಟರ್ಸ್, ಕೋವಿಡ್ ವಾರಿಯರ್ಸ್ ಅಂತ ಹೇಳಿದ್ರೆ ಕೆಲಸ, ಪೊಲೀಸ್ ಡಿಪಾರ್ಟ್ಮೆಂಟ್, ಮುಖ್ಯವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು, ಪೊಲೀಸರೆಲ್ಲ ಕೆಲಸ ಮಾಡೋದನ್ನು ನೋಡಿ ನಮಗೆ ಬಹಳಷ್ಟು ಏನಾದರೂ ನಾವು ಕೂಡ ಮಾಡಬೇಕಂತ ಒಂದು ತುಡಿತ ಬರುತ್ತೆ. ಅದೇ ರೀತಿ ಕಳೆದ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಾವೊಂದು ಗ್ರೂಪ್ ಮಾಡಿಕೊಂಡಿದ್ದೇವೆ, ಕ್ರಡಾಯಿತ್. ಆ ಕ್ರಡಾಯಿತ್ ಗ್ರೂಪಲ್ಲಿ ನಾವೆಲ್ಲ ಸಮ್ ಮ್ಯಾಟರ್ಸ್ ಶೇರ್ ಮಾಡ್ತೇವೆ. ಅದರಲ್ಲಿ ಒಂದು ಹೀಗೆ ನಾವು ಅದು ಏನು ಮಾಡಬೇಕಂತ ಒಂದು ಕರೆಯನ್ನು ಕೊಟ್ಟಾಗ ನಾನು ಎಲ್ಲ ನಮ್ಮ ಬಿಲ್ಡರ್ಸ್ ಎಷ್ಟು ಸ್ಪಂದನೆ ಮಾಡಿದ್ರಂತೆ, ನಾವು ಮಾಡಬೇಕು, ಏನಾದರೂ ಮಾಡುವ, ನಾವು ಕೋವಿಡ್ ವಾರ್ ರೂಮ್ ಮಾಡುವ, ಸೇವೆ ಕೊಡುವ, ಸರ್ವಿಸ್ ಕೊಡುವ. ನಮ್ಮ ಹತ್ರ ಒಂದು ಯುವ ತಂಡ ಇದೆ. ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿದ್ರೆ ಹೊಸ ಕಟ್ಟಡ ನಿರ್ಮಾಪಕರು, ಯಂಗ್ಸ್ಟರ್ಸ್ ಬರ್ತಾರೆ. ಹೌದು, ನಾನು ಒಂದು 10-15 ಜನ ಯುವ ಬಿಲ್ಡರ್ಸ್ ಎಲ್ಲ ಇದ್ದಾರೆ. ಅವರು ಯಾವುದಕ್ಕೂ ರೆಡಿ, ಈ ಸಮಾಜ ಸೇವೆಗೂ ರೆಡಿ, ಎಲ್ಲ ಈ ಕಟ್ಟಡ ನಿರ್ಮಾಣ ಬಿಸ್ನೆಸ್ನೊಟ್ಟಿಗೆ ಸೇವೆಗಳಿಗೆ ತಯಾರಾಗಿ ನಿಂತ ಉದ್ಯಮಿಗಳಿದ್ದಾರೆ. ಅವರ ತಂಡ ಎಲ್ಲ ಸೇರಿಕೊಂಡು ನಾವು ಕೂಡಲೇ ನಾವು ಏನಾದರೂ ಮಾಡಬೇಕಂತ ಹೇಳಿ ಒಂದು ಸಭೆ ಕರೆದು ಮೀಟಿಂಗ್ ಮಾಡಿದೆವು. ಮೀಟಿಂಗಲ್ಲಿ ತುಂಬ ಜನ ಸೇರಿದ್ರು, ಬಿಲ್ಡರ್ಸ್ ಎಲ್ಲ ಸೇರಿ ನಾವೊಂದು ಕೋವಿಡ್ ವಾರ್ ರೂಮ್ ಮಾಡಬೇಕಂತ ಹೇಳುವಂಥ ಅಭಿಪ್ರಾಯವನ್ನು ನನಗೆ ಕೊಟ್ಟರು. ಕೂಡಲೇ ನಾವು ಬಿಜೈಯಲ್ಲಿ ನಮ್ಮ ಕಾರ್ಯದರ್ಶಿ ಪ್ರಶಾಂತ್ ಸನಿಲ್ ಅಂತ ಇದ್ದಾರೆ, ಅವರ ಒಂದು ಕಟ್ಟಡದಲ್ಲಿ ಉಚಿತವಾಗಿ ಅವರೊಂದು ಆಫೀಸನ್ನು ಕೊಟ್ಟರು. ಅಲ್ಲಿ ಕೂಡಲೇ ಒಂದು ಕೋವಿಡ್ ವಾರ್ ರೂಮ್ ಅಂತ ಮಾಡಿದ್ದೆವು. ಅಲ್ಲಿ ಸುಮಾರು ಆಂಬುಲೆನ್ಸ್ಗಳ ಸೇವೆ, ಒಂದು 5 ಆಂಬುಲೆನ್ಸ್ ಇಟ್ಟು ಸೇವೆ ಮಾಡ್ತಾ ಇದ್ದೇವೆ. ಮತ್ತೆ PPE ಕಿಟ್ ಅನ್ನು ಉಚಿತವಾಗಿ ಇಡೀ ಅದು ಜಿಲ್ಲೆಯಾದ್ಯಂತ ಹೋಗ್ತಾ ಇದೆ. ಈ ಕೋವಿಡ್ ಇಂದ ಶವ ಸಂಸ್ಕಾರ ಮಾಡುವಂತ ಸಂದರ್ಭದಲ್ಲಿ PPE ಕಿಟ್ ಹಾಕಬೇಕು, ಹಾಸ್ಪಿಟಲ್ಗೆ ಹೋಗುವಂತ ಸಂದರ್ಭದಲ್ಲಿ ಹಾಕಬೇಕು, ಅದಕ್ಕೆಲ್ಲ ಉಚಿತವಾಗಿ ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ಕೋವಿಡ್ ಶವ ಸಂಸ್ಕಾರ ಮಾಡುವವರಿಗೆ ಮೆಡಿಕಲ್ ಇನ್ಶೂರೆನ್ಸ್ ವಿಮಾ ಯೋಜನೆಯನ್ನು ಕೂಡ ನಾವು ಮಾಡಿದ್ದೇವೆ. ಅಂದ್ರೆ ಅವರಿಗೆ ಈಗ ಬಡವರು ಅಥವಾ ನಮ್ಮ ಕಾರ್ಯಕರ್ತರೆಲ್ಲ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ, ಅವರಿಗೆ ಒಂದು 2 ಲಕ್ಷ ರೂಪಾಯಿಯ ವಿಮಾ ಯೋಜನೆಯನ್ನು ನಾವು ಪ್ರೀಮಿಯಂ ನಾವೇ ಕಟ್ಟಿ ಅವರಿಗೆ ಮಾಡಿಸಿ ಕೊಡ್ತೇವೆ. ಮತ್ತೆ ತಮ್ಗೆ ಗೊತ್ತಿದ್ದ ಹಾಗೆ ಮೊನ್ನೆ ತಾನೆ ಜಿಲ್ಲಾಧಿಕಾರಿ ಅವರು ಮತ್ತು ಇವರು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು MP ನಳಿನಿ ಕುಮಾರ್ ಕಟೀಲ್ ಅವರು MP ಅವರು ನೀವೇನಾದರೂ ಮಾಡಬೇಕು, ಇದು ಲೇಡಿ ಗೋಷನ್ ಹಾಸ್ಪಿಟಲ್ಗೆ ಒಂದು ಆಕ್ಸಿಜನ್ ಪ್ಲಾಂಟಿನ ಅವಶ್ಯಕತೆ ಇದೆ, ವೆನ್ಲಾಕ್ಗೆ MRP ಅಲ್ಲಿಂದ ವಿನಂತಿಯ ಮೇರೆಗೆ ಮಾಡಿಕೊಟ್ಟಿದ್ದಾರೆ, ನೀವು ಲೇಡಿ ಗೋಷನ್ಗೆ ಮಾಡಿಕೊಡ್ಬೇಕು ಹೇಳುವಂತ ಅವರೆಲ್ಲ ಮನವಿಯನ್ನು ಮಾಡಿದ್ದಕ್ಕೆ ನಾನು ಕೂಡಲೇ ಸ್ಪಂದನೆ ಮಾಡಿ ನಮ್ಮ ಕಮಿಟಿಗೆ, ನಮ್ಮ ಸದಸ್ಯರಿಗೆ ವಿನಂತಿಸಿದೆ. ನಾವೆಲ್ಲ ಸೇರಿ 1 ಲಕ್ಷ ರೂಪಾಯಿ ಹಾಕಿ ಅದಕ್ಕೆ 84 ಲಕ್ಷ ರೂಪಾಯಿ ಆಗುತ್ತೆ, ಒಂದು ವ್ಯವಸ್ಥೆ ಮಾಡಿಕೊಡುವ, ನಾವು ಸರ್ಕಾರದೊಂದಿಗೆ ಕೈ ಜೋಡಿಸುವಂತ ವಿನಂತಿ ಮಾಡಿದಾಗ ಎಲ್ಲರೂ ಒಪ್ಪಿದ್ರು. ಅದರೊಟ್ಟಿಗೆ ಕೆನರಾ ಚೇಂಬರ್ನವರು ಸ್ವಲ್ಪ ನಮಗೆ ಸಹಕಾರ ಮಾಡಿದ್ರು. ಅದೇ ರೀತಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ರು ನಾನು ವಿನಂತಿ ಮಾಡಿದಾಗೆ. ಈಗ 2 ದಿನಗಳ ಹಿಂದೆ ಅದರ ಅರ್ಧದಷ್ಟು ಮೊತ್ತವನ್ನು ಅವರಿಗೆ ಜಿಲ್ಲಾಧಿಕಾರಿ ಅವರಿಗೆ ರಾಜ್ಯಾಧ್ಯಕ್ಷರಾದ ಮಾನ್ಯ ಸಂಸದ ನಳಿನ್ ಕುಮಾರ್ ಅವರ ನೇತೃತ್ವದಲ್ಲಿ ನಾವು ಹಸ್ತಾಂತರ ಮಾಡಿದ್ದೇವೆ.
ಇನ್ನು ಸಾಧಾರಣ ಎಷ್ಟು ಕಾಲಾವಕಾಶ ಬೇಕು ಆ ಪ್ಲ್ಯಾಂಟ್ ನಿರ್ಮಾಣ ಕೈಗೊಳ್ಳಲಿಕ್ಕೆ, ಅದು ಕಂಪ್ಲೀಟ್ ಆಗಲಿಕ್ಕೆ? ಕೊಯಮತ್ತೂರಿನ ಒಂದು ಕಂಪನಿಯವರಿಗೆ ಆರ್ಡ್ರ್ ಮಾಡಿದ್ದೇವೆ. ಅದು ಸುಮಾರು 3 ತಿಂಗಳು ತಾಗುತ್ತೆ ಬಂದು ಇನ್ಸ್ಟಾಲೇಷನ್ ಆಗಿ ಆಪರೇಷನ್ ಸ್ಟಾರ್ಟ್ ಆಗಲಿಕ್ಕೆ. ಒಂದು ಸಲ ಆಪರೇಷನ್ ಸ್ಟಾರ್ಟ್ ಆದರೆ ಸುಮಾರು 610 ಲೀಟರ್ಸ್ ಪರ್ ಮಿನಿಟ್ ಆಕ್ಸಿಜನ್ ಪ್ರೊಡಕ್ಷನ್ ಅಲ್ಲಿ ಆಗುತ್ತೆ. ಅದು ಈ ಕೋವಿಡ್ ಸಂದರ್ಭದಲ್ಲಿ ಬೇಕಾದಷ್ಟು ಸಾಕು ಹಾಸ್ಪಿಟಲ್ಗೆ. ಬೇರೆ ಕಡೆಯಿಂದ ಸಿಲಿಂಡರ್ಸ್ ತರುವಂಥ ಅವಶ್ಯಕತೆ ಇಲ್ಲ ಲೇಡಿ ಗೋಶನ್ಗೆ. ಮತ್ತೆ ಮುಂದಿನ ಹಲವಾರು ವರ್ಷಗಳು ನಿತ್ಯ ನಿರಂತರ ಬರುವಂಥ ಹಾಸ್ಪಿಟಲ್ ಪೇಷಂಟ್ಗಳಿಗೆ ಅದು ಪ್ರಯೋಜನ ಆಗುತ್ತೆ. ನಮಗೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನಂತ ಹೇಳಿದರೆ, ನಮಗೆ ಕ್ರಡಯ್ಯ ಕಟ್ಟಡ ನಿರ್ಮಾಪಕರಿಗೆ ಸದಸ್ಯರಿಗೆ ಸಂತೋಷ ಅಂತ ಹೇಳಿದರೆ ಅಮ್ಮಂದಿರಿಗೆ ಕೊಡುವಂತ ಆಕ್ಸಿಜನ್ ಅಲ್ಲಿ ಲೇಡಿ ಗೋಶನ್ ಅಲ್ಲಿ ಪ್ರಮುಖವಾಗಿ ಅದು ಲೇಡಿ ಗೋಶನ್ ಹೆಚ್ಚಾದ್ರೆ ಮಾತ್ರ ಹೊರಗೆ ತಗೊಂಡು ಹೋಗ್ಬೋದು. ಹೊರಗೆ ಹೋಗುವಂತ ಪ್ರಶ್ನೆ ಬರುದಿಲ್ಲ. ಅದು ಅಲ್ಲಿಗೆ ಎಷ್ಟು ಬೇಕು ಅಷ್ಟನ್ನೇ ಮಾಡಿಕೊಂಡಿದ್ದಾರೆ. ಈಗ ಲೇಡಿ ಗೋಶನ್ಗೆ ಕೆಪಾಸಿಟಿ ಅಲ್ಲಿಯ ಪೇಷಂಟ್ಗಳಿಗೆ ಎಷ್ಟು ಬೇಕು ಅಷ್ಟು ಮಾಡ್ತದೆ. ಅಮ್ಮಂದಿರ ಅಂದ್ರೆ ಅಲ್ಲಿ ಡೆಲಿವರಿ ಹೋಗುವಂತ ಮಹಿಳೆಯರು ಜಾಸ್ತಿ. ಅಮ್ಮಂದಿರಿಗೆ ಕೊಡುವಂತ ಆಕ್ಸಿಜನ್ ಕಡೆಯಿಂದ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳೋದಕ್ಕೆ ಬಹಳಷ್ಟು ಸಂತೋಷ ಆಗುತ್ತೆ ನಮಗೆ. ಎಸ್, ಇದರ ನಿರ್ಮಾಣದ ಇದು ಯಾರು ನೀವೇ ನೋಡ್ತಾ ಇದ್ದೀರಾ ಅಥವಾ ಸರ್ಕಾರ ನೋಡ್ತದ, ಹೇಗೆ ಕಂಪ್ಲೀಟ್ ಅದರ ಸ್ಟ್ರಕ್ಚರ್ಸ್ ಇದೆಲ್ಲ? ಇದು ನಾವಲ್ಲ, ನಾವು ಜಿಲ್ಲಾಡಳಿತವೇ ಅದರ ವ್ಯವಸ್ಥೆಯನ್ನು ನೋಡ್ಕೊಳ್ತದೆ. ಈಗ ಸಮಿತ್ ಅಂತ ಹೇಳುವಂತ ಒಂದು ಕೊಯಮತ್ತೂರಿನ ಕಂಪನಿಗೆ ಅದನ್ನು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಅದು ವೆನ್ಲಾಕಿಗೂ ಕಟ್ಟಡ ನಿರ್ಮಾಣದಿಂದ ಹಿಡಿದು ಪ್ಲಾಂಟ್ ಅಂದ್ರೆ ಅದಕ್ಕೆ ಇದ್ದ ಬಿಲ್ಡಿಂಗ್ ಒಳಗೇನೆ ಅವರು ಮಾಡ್ತಾರೆ, ಇನ್ಸ್ಟಾಲ್ ಮಾಡ್ತಾರೆ. ಯಾವುದೇ ಕಟ್ಟಡ ನಿರ್ಮಾಣ ಸ್ವಲ್ಪ ಇದೆ ಬೆಡ್ಗಳು, ಸ್ಟ್ಯಾಂಡರ್ಡ್ ಒಂದು ಸ್ಪೆಸಿಫಿಕೇಶನ್ ಇದೆ. ಸಪರೇಟ್ ಕಟ್ಟಡ ಏನಿಲ್ಲ ಅಲ್ಲಿ. ಹಾಗೆ ಅಲ್ಲಿಂದ ಪೈಪ್ ಲೈನ್ ಮಾಡಿ ಕೊಡ್ಬೇಕು. ಈ ICUಗೆ ಎಮರ್ಜೆನ್ಸಿ ರೂಮ್ಗಳಿಗೆಲ್ಲ ಪೈಪ್ ಲೈನ್ ಅಲ್ಲಿ ಹೋಗುತ್ತೆ, ಬೆಟ್ಟಿಗೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ. ಇಲ್ಲಿ ಪ್ರೊಡಕ್ಷನ್ ಆದ ಕೂಡಲೇ ಸ್ಟಾಕ್ ಮಾಡ್ಲಿಕ್ಕೆಲ್ಲ ಸೀದಾ ಹೋಗ್ತಾ ಇರ್ತದೆ. ಆ ರೀತಿ ಮಾಡುವಂತ ವ್ಯವಸ್ಥೆ ಸಮಿತ್ ಅಂತ ಹೇಳುವಂತ ಕಂಪನಿಯವರು ಆ ಕೆಲಸ ಕೈಗೆತ್ತಿಕೊಂಡಿದ್ದಾರೆ. ನಾವು ಜಿಲ್ಲಾಧಿಕಾರಿ ಅವರ ಮುಖಾಂತರನೇ ಅದಕ್ಕೆ PO ಇಶ್ಯೂ ಮಾಡುವಂತೆ ಮನವಿ ಮಾಡಿದ್ದೇವೆ. ಇದು ಆರಂಭ ಆಗಿದೆಯಾ ಕನ್ಸ್ಟ್ರಕ್ಷನ್? ಅಂದ್ರೆ ಈಗ ಸಮಿತ್ ಅಂತ ಹೇಳುವಂತ ಕಂಪನಿ ಸುಮಾರು 20 ಕಡೆ ಈ ಒಂದು ಆಕ್ಸಿಜನ್ ಪ್ಲಾಂಟ್ ಅನ್ನು ಮಾಡ್ತದೆ, ಇನ್ಕ್ಲೂಡಿಂಗ್ ವೆನ್ಲಾಕ್ ಅನ್ನು ಕೂಡ. MRPL ಮಾಡುವಂತ ವೆನ್ಲಾಕಿಗೆ ಕೊಡುವಂತ ಆಕ್ಸಿಜನ್ ಪ್ಲಾಂಟ್ ಕೂಡ ಅವರೇ ಮಾಡ್ತಾ ಇದ್ದಾರೆ. ಅದರದ್ದು ಆರಂಭಗೊಂಡಿದೆ. ಅವರಲ್ಲಿ ಕಂಪನಿಯಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದರ ಕೆಲವು ಪ್ರಾಡಕ್ಟ್ಗಳು ನಾನು ತಿಳ್ಕೊಂಡಾಗೆ ಅವ್ರಿಗೆ ಇಸ್ರೇಲ್ ಇಂದ ಬರುತ್ತೆ ಅಂತೆ. ಅದೆಲ್ಲ ತರಿಸಿ ಇನ್ಸ್ಟಾಲ್ ಮಾಡ್ಲಿಕ್ಕೆ ನಮ್ಗೆ 3 ತಿಂಗಳು ಬೇಕಂತ ಹೇಳಿದ್ದಾರೆ. ವಿತಿನ್ 3 ತಿಂಗಳೊಳಗೆ ಅಲ್ಲಿ ಇನ್ಸ್ಟಾಲ್ ಮಾಡಿ ಅದು ಓಪನ್ ಆಗಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಪ್ರಯೋಜನ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 3 ತಿಂಗಳೊಳಗೆ ಅದು ಆರಂಭಗೊಳ್ಳುತ್ತದೆ. ಸೊ ಮೂರನೇ ಬರುತ್ತೆ ಅಂತ ಹೇಳುವಂತ ನಾವು ಸುದ್ದಿಗಳನ್ನು ಕೇಳ್ತಾ ಇದ್ದೇವೆ. ಅಷ್ಟರ ಸಂದರ್ಭದಲ್ಲಿ ಇದು ಖಂಡಿತ ಪ್ರಯೋಜನ ಆಗುತ್ತೆ. ಬಹುಶಃ ಕ್ರೆಡಾಯ್ನಿಂದ ಈ ಟೈಮಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ, ಅದರಲ್ಲೂ COVID-19 ಎರಡನೇ ಅಲೆ ಸಂದರ್ಭದಲ್ಲಂತೂ ಬಹಳ ಒಂದು ಮಹತ್ವಪೂರ್ಣವಾದಂಥ ಒಂದು ಸೇವೆ ಅಂತಲೇ ಪರಿಗಣಿಸಬಹುದು ಇದನ್ನು. ಬಹುಶಃ ಎಲ್ಲರೂ ಕೂಡ ಸ್ಯಾಟಿಸ್ಫೈಡ್ ಆಗಿದ್ದಾರೆ ಇದರಿಂದ. ನೀವೇ ಹೇಳಿದಾಗೆ ಅಮ್ಮಂದರಿಗೆ ಕೊಡ್ತಾ ಇದ್ದೇವೆ ಅಂತ ಅನ್ನೋದು ಲೇಡಿ ಗೋಶನ್ ಆಸ್ಪತ್ರೆಗೆ ಬಹಳ ಪ್ರಮುಖವಾದಂಥ ಅಂಶ ಅಂತ ಅನ್ನುವಂಥದ್ದು. ಎಸ್ ಸರ್, ನಡುವೆ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ವಿರಾಮದ ಬಳಿಕ ಮತ್ತೆ ಬರ್ತೇವೆ.
ಮತ್ತೊಮ್ಮೆ ಸ್ವಾಗತ. ಇವತ್ತು ನಿಮ್ಮೊಂದಿಗೆ ಕ್ರಡಾಯಿ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಇದ್ದಾರೆ. ಸರ್, ಬಹಳ ಒಳ್ಳೆಯ ಕೆಲಸ. ಅಂದರೆ ಈ ಸಂದರ್ಭದಲ್ಲಿ ಬೇಕಾಗಿರೋಂಥ ವೆಂಟಿಲೇಷನ್ ಎಲ್ಲೆಲ್ಲೋ ತರುವುದಕ್ಕಿಂತ ಅದೇ ಆಸ್ಪತ್ರೆ ಅದರ ಒಂದು ಉತ್ಪಾದನೆ ಮಾಡುವಂಥ ಒಂದು ಘಟಕ ಇದ್ದರೆ ಖಂಡಿತವಾಗಿಯೂ ಕೂಡ ಅದು ಪರ್ಮನೆಂಟ್ ಆಗಿ ಅಂಥ ಸಮಸ್ಯೆಗಳು ಇರುವುದಿಲ್ಲ ಅಂತ ಅನ್ನುವಂಥದ್ದು. ಸೊ ಅದರ ಒಂದು ಇಡೀ ಜವಾಬ್ದಾರಿಯನ್ನು ತಾವು ತೆಗೆದುಕೊಂಡಿದ್ದೀರ ಅಂತ ಅನ್ನುವಂಥದ್ದು. ಅಂದರೆ ಜವಾಬ್ದಾರಿ ಅಲ್ಲ, ಅದನ್ನು ನೀವು ಅದರ ನೆರವನ್ನು ಸರ್ಕಾರ ಕೊಡ್ತಿದ್ದಾರೆ. ಆದರೆ ನಾನು ಹೇಳುವಂಥದ್ದು ಈ ಜವಾಬ್ದಾರಿಗಳು ಭಾಳ ಮುಖ್ಯವಾಗಿ ನೀವೇನೋ ಕಟ್ಟಿ ಕೊಡ್ತೀರಿ, ಮುಂದೆ ಅದರ ಮೇಂಟೆನೆನ್ಸ್ ಮಾಡುವಂಥದ್ರಲ್ಲೂ ಕೂಡ ನೀವೇನಾದರೂ ಅಂದರೆ ಕೆಲವೊಮ್ಮೆ ಏನಾಗ್ತದೆ, ನಾವು ಕಟ್ಟಿ ಕೊಡ್ತೇವೆ, ಎಲ್ಲವೂ ಇರುತ್ತದೆ, ಮತ್ತೆ ಅದು ಬೇಕೋ ಬೇಡವಾ ಅನ್ನೋ ರೀತಿಯ ಪರಿಸ್ಥಿತಿಗೆ ಬಂದು ಬಿಡ್ತದೆ ಅಂತ ಅನ್ನುವಂಥದ್ದು. ಇದು ವ್ಯವಸ್ಥೆಯ ಒಂದು ಭಾಗ. ಇದ್ರ ಬಗ್ಗೆ ತಾವು ಜವಾಬ್ದಾರಿ ತೆಗೆದುಕೊಳ್ತೀರಾ ಹೇಗೆ? ರಾಮದಾಸ್ ಅವರು ಭಾಳಷ್ಟು ಒಂದು ಒಳ್ಳೆ ಪ್ರಶ್ನೆ ನಮ್ಮ ಮುಂದೆ ಇಟ್ಟಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಯಾಕೆ ಅಂತ ಹೇಳಿದರೆ ನನ್ನ ಮನಸ್ಸಲ್ಲೂ ಬಂದ ಪ್ರಶ್ನೆ ಇದೆ. ನನಗಂತೂ ಸುಮಾರು ಜನ ಇದನ್ನು ಕೇಳಿದರು. ಯಾವುದೇ ಒಂದು ಪ್ಲ್ಯಾಂಟ್ ಸರ್ಕಾರಕ್ಕೆ ಅಥವಾ ಯಾರ್ಯಾರಿಗೆ ನಾವು ಮಾಡಿಕೊಡ್ತೇವೆ, ಉಚಿತವಾಗಿ ಮಾಡಿಕೊಡೋದು ಅಂತ ಹೇಳಿದರೆ ಅದರ ಹಿಂದೆ ಜವಾಬ್ದಾರಿಗಳು ಕಡಿಮೆ ಇರ್ತದೆ ಅಂತ ಲೆಕ್ಕ. ಇದನ್ನು ಮನಗಂಡು ನಾನು 2-3 ದಿನಗಳ ಹಿಂದೆ ಇದಕ್ಕೆ ಕಾಂಟ್ರಾಕ್ಟ್ ಕೊಡುವಂಥ ಸಂದರ್ಭದಲ್ಲಿ ಕಂಪನಿಯವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ತಾವು 5 ವರ್ಷ AMC ಆ್ಯನ್ಯುವಲ್ ಮೇಂಟೆನೆನ್ಸ್ ಅನ್ನು ನೋಡ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಅವರಿಗೆ ಕಂಡೀಷನ್ ಮಾಡಿದ್ದೇನೆ. ಈ ಮುಖಾಂತರನೂ ನಾನು ಜಿಲ್ಲಾಧಿಕಾರಿ ಅವರಲ್ಲಿ ಮನವಿಯನ್ನು ಮಾಡೋದು ಅಂತ ಹೇಳಿದರೆ, ಈಗ ನಾವು ಪ್ಲ್ಯಾಂಟನ್ನು ಮಾಡಿಸಿಕೊಡ್ತೇವೆ, ಅದು ಮೇಂಟೈನ್ ಮಾಡುವಂಥ ಜವಾಬ್ದಾರಿ ನಿಮ್ಮದು DHO ಅವ್ರದ್ದು ಇರ್ಬೋದು ಅಥವಾ ಲೇಡಿ ಗೋಶನ್ ಹಾಸ್ಪಿಟಲ್ನ ಆಡಳಿತಕ್ಕೆ ಇರ್ಬೋದು. ನಾವು ಮಾಡಿಕೊಟ್ಟಂಥ ಒಂದು ಇದು ಪಬ್ಲಿಕ್ ಮನಿ ನೋಡಿ, ನಮ್ಮ ದುಡ್ಡಲ್ಲ, ನಂದು ದುಡ್ಡಲ್ಲ, ಮತ್ತೊಬ್ರು ದುಡ್ಡಲ್ಲ, ಯಾರ್ದು ದುಡ್ಡಲ್ಲ, ನಾವು ಪಬ್ಲಿಕ್ ಅಲ್ಲಿ ಎಲ್ಲರೂ ಸೇರಿ ಕಲೆಕ್ಷನ್ ಮಾಡಿಕೊಡುವಂಥ ಒಬ್ಬೊಬ್ಬರ ಕಷ್ಟದ ದುಡ್ಡು ಇರ್ಬೋದು ಇದರಲ್ಲಿ. ಈ ಸಂದರ್ಭದಲ್ಲಿ ನಾವು ಸೇವೆ ಮುಖಾಂತರ ಸಂದಾಯ ಮಾಡಬೇಕು. ನಮ್ಮ ಹತ್ರ ಇಲ್ಲದಿದ್ರೂ ಪರವಾಗಿಲ್ಲ, ನಾವು ಕೊಟ್ಟು ಈ ಸೇವೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕಂತ ಹೇಳುವಂಥ ಉದ್ದೇಶದಿಂದ ಜನರು ದುಡ್ಡು ಕೊಟ್ಟಿರ್ಬೋದು, ಸಣ್ಣ ಸಣ್ಣ ಅಮೌಂಟು ಕೊಟ್ಟಿರ್ಬೋದು. ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಯುಟಿಲೈಸ್ ಮಾಡುವಂಥ ಜವಾಬ್ದಾರಿ ನಮಗಿದೆ. ಆ ದುಡ್ಡು ಎಲ್ಲಿಯೂ ವೇಸ್ಟ್ ಆಗದಾಗೆ, ಯಾವುದೇ ತಪ್ಪು ಕೆಲಸಗಳಿಗೆ ದಾರಿ ತಪ್ಪೋದಕ್ಕೆ ಹೋಗದಂತೆ ನೋಡುವಂಥ ಜವಾಬ್ದಾರಿ ನಮಗಿದೆ, ಜಿಲ್ಲಾಧಿಕಾರಿ ಅವರಿಗೂ ಇದೆ. ಜಿಲ್ಲಾಧಿಕಾರಿ ಅವರಿಗೆ ಈ ಮೂಲಕ ನಾನು ಮನವಿ ಮಾಡೋದು ಏನಂತ ಹೇಳಿದ್ರೆ, ಮುಂದೆನೂ ನಾನು ಕೆಲವು ದಿನಗಳ ನಂತರ ಹೋಗಿ ಅವರಿಗೆ ಮನವಿ ಮಾಡ್ತೇನೆ. ಈ ಲೇಡಿ ಗೋಶನ್ ಹಾಸ್ಪಿಟಲ್ ಕೊಟ್ಟಂಥ ಆಕ್ಸಿಜನ್ ಪ್ಲಾಂಟಿನ 5 ವರ್ಷ ಫ್ರೀ ಮೇಂಟೆನೆನ್ಸ್ ಅಥವಾ ಕಾಸ್ಟ್ ಮೇಂಟೆನೆನ್ಸ್ AMC ಅನ್ನು ಅದೇ ಕಂಪನಿ ಕೊಡಬೇಕು. ಆ 5 ವರ್ಷ ಯಾವುದೇ ರೀತಿ ತೊಂದರೆ ಆಗದೆ ಒಳ್ಳೆ ರೀತಿಯಲ್ಲಿ ನಡೆದ್ರೆ ಮತ್ತೆ ಮುಂದಕ್ಕೆ ಪುನಃ 5 ವರ್ಷ ಎಡಿಷನಲ್ AMC ಮಾಡಿಕೊಳ್ಬೇಕಂತ ಹೇಳುವಂತ ಒಂದು ಮನವಿ ಅವರಿಗೆ ಮಾಡ್ತೇನೆ. ಯಾವುದೇ ಕಂಪನಿಗಳು ಮಾರಾಟ ಮಾಡೋದು ಮಾಡ್ತಾರೆ, ಕೊನೆಗೆ ಎಕ್ಸ್ಟ್ರಾ ಬಜೆಟ್ ಖಂಡಿತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನೀವು ಲಿಫ್ಟ್ ಕಂಪನಿಗಳಿಗೆ ನೋಡಿ ಗೊತ್ತಿದೆ, ಇದೀಗ ತಾವು ಕೊಟ್ಟಿರುವಂತ ನೆರವು ಏನಿದೆ ಅದು ಕೇವಲ ಪ್ಲಾಂಟ್ ನಿರ್ಮಾಣಕ್ಕೆ. ಈಗ ಅದರ ಮೇಂಟೈನ್ ಮಾಡಬೇಕಾದ್ರೆ ಮತ್ತೆ ನೀವು ವರ್ಷಕ್ಕೆ ಇಷ್ಟು ಅಂತ ನಾವು ಕೊಡ್ಬೇಕು. ಯಾಕಂದ್ರೆ ಫ್ರೀ ಯಾರು ಮೇಂಟೈನ್ ಮಾಡೋದಿಲ್ಲ. ಅದಕ್ಕೆ ಕಾಸ್ಟ್ ಬರುತ್ತೆ, ಖರ್ಚು ಬರುತ್ತೆ, ಮಧ್ಯದಲ್ಲಿ ಕೆಲವು ಸ್ಪೇರ್ಸ್ ಹೋಗುತ್ತೆ. ಅದಕ್ಕೆ ನಾವು AMC ಅಂತ ಕೊಟ್ಟು ಬಿಟ್ರೆ ಅವರು ಬಂದು ಫ್ರೀ ಈಗ AMC ಅಂತ ಹೇಳಿದ್ರೆ 1 ಲಕ್ಷ 2 ಲಕ್ಷ 3 ಲಕ್ಷ ವರ್ಷಕ್ಕೆ ಇರ್ಬೋದು. ಅದು ಕೊಟ್ಟು ಬಿಟ್ರೆ ಏನಾದ್ರೂ 10 ಲಕ್ಷದ ಡ್ಯಾಮೇಜ್ ಆಗಿ ಖರ್ಚಾದ್ರೂ ಅವರೇ ಬಂದು ಫ್ರೀ ಆಗಿ ಮಾಡಿ ಹೋಗ್ತಾರೆ. ಅಂತ ಒಂದು AMC ಅನ್ನು ಕೊಡಬೇಕು. ಕೊಟ್ಟರೆ ಮಾತ್ರ ಯಶಸ್ವಿಯಾಗಿ ಅಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಲೇಡಿ ಗೋಶನ್ ಅಲ್ಲಿ ಈ ಆಕ್ಸಿಜನ್ ಪ್ಲಾಂಟ್ ಇರುತ್ತೆ ಅಂತ ನನ್ನ ಭಾವನೆ. ನಾವು ಅದರ ಹಿಂದೆ ಸ್ವಲ್ಪ ಇದ್ದೇವೆ. ನಾನು ಈಗಾಗಲೇ ಈ ವಿಚಾರದಲ್ಲಿ ಅವರ ಹತ್ರ MOU ಮೆಮೊರಾಂಡಮ್ ಅಂಡರ್ಸ್ಟ್ಯಾಂಡ್ ಅನ್ನು ಮಾಡಲಿಕ್ಕೆ ಅವರಿಗೆ ಈಗಾಗಲೇ ಮನವಿ ಮಾಡಿ ಲೆಟರ್ ಅನ್ನು ಕೊಟ್ಟಿದ್ದೇನೆ. ಕಂಪನಿ ಮತ್ತು ಕ್ರಡಾಯಿ ಜೊತೆಗೆ ಒಂದು ಟ್ರೈಪಾರ್ಟಿ MOU, ಜಿಲ್ಲಾಡಳಿತಕ್ಕೆ, ಕ್ರಡಾಯಿಗೆ, ಆ ಕಂಪನಿಗೆ ಟ್ರೈಪಾರ್ಟಿ ಅಗ್ರಿಮೆಂಟ್ ಅನ್ನು ನೀವು ಮಾಡಬೇಕಂತ ಹೇಳುವಂತದ್ದನ್ನು ನಾನು ಬರೆದು ಕೊಟ್ಟಿದ್ದೇನೆ. ಅದರ ಫಾಲೋಅಪ್ ನಾವು ಮಾಡ್ತೇವೆ. ಇಲ್ಲಿ ಯಾವುದೇ ರೀತಿಯ ಹಾಗಾಗಿ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಅದರ ನಿರ್ಮಾಣದಲ್ಲೂ ಕೂಡ ಈ ರೀತಿ ಆಗಿರ್ಬೇಕಾದ ಜವಾಬ್ದಾರಿ ಅವರಿಗಿರ್ತದೆ. ಮುಂದೆ ಅದನ್ನು ನೋಡಿಕೊಳ್ಳಿಕ್ಕೂ ಕೂಡ ಅವರಿಗೆ ಜವಾಬ್ದಾರಿ ಇರೋದು ಚೆನ್ನಾಗೇ ಮಾಡ್ತಾರೆ. ಹೌದೌದು. ಮತ್ತೆ ಖರ್ಚು ಇದೆ, ಅದೇ ಸ್ವಲ್ಪ ಒಂದು ಸಂದರ್ಭದಲ್ಲಿ ಸರ್ಕಾರದಿಂದ ಸಾಧ್ಯ ಆಗುದಿಲ್ಲ, ಮಾಡುದಿಲ್ಲ ಅಂತ ಹೇಳಿದ್ರೆ AMC ಕೂಡ ನಾವು ಕ್ರಡಾಯಿ ಅವರು ನಿರ್ಧಾರ ಮಾಡಬಹುದು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟೋ ಒಂದು ಖರ್ಚು ಬರುತ್ತೆ, ಒಂದು 5 ವರ್ಷ ನಾವು ಕೊಡ್ತೇವೆ, ನಾವು ಮೇಂಟೈನ್ ಮಾಡ್ತೇವೆ, AMC ಕೊಡ್ತೇವೆ ಅಂತ ಹೇಳುವಂತ ಮಾತನ್ನು ಈ ಸಂದರ್ಭದಲ್ಲಿ ಬಹುಶಃ ಎಲ್ಲರೂ ಕೂಡ ಉತ್ಸುಕರಾಗಿದ್ದಾರೆ, ಕ್ರಡಾಯ ಸದಸ್ಯರು ಕೂಡ. ಖಂಡಿತ 70ಕ್ಕೆ 70 ಜನ ಕೂಡ ಈ ವಿಷಯದಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನಮಗೆ ಅದರಿಂದ ಒಂದು ಸ್ಟೆಪ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮತ್ತೆ ಒಂದಷ್ಟು ಆಂಬ್ಯುಲೆನ್ಸ್ಗಳನ್ನು ಕೊಟ್ಟಿದ್ದೀರಿ. ಎಷ್ಟು ಆಂಬ್ಯುಲೆನ್ಸ್ ಕೊಟ್ಟಿದ್ದೀರಿ ಈ ಸಂದರ್ಭ? ಈಗಾಗಲೇ ನಮ್ಮ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ 5 ಆಂಬ್ಯುಲೆನ್ಸ್ಗಳ ಸೇವೆ ಕೊಡ್ತಾ ಇದ್ದೇವೆ. ದಿನನಿತ್ಯ 5 ರಿಂದ 6 ಒಂದೆರಡು ಶವಗಳು
ಅನೇಕ ಪಾಸಿಟಿವ್ ಕೇಸ್ಗಳು ಕಾಲ್ ಬರ್ತದೆ, ಸರ್ವಿಸ್ ಕೊಡ್ತಾ ಇದ್ದೇವೆ. ಸುಮಾರು 10-15 ಕಿಟ್ಟುಗಳು ಡೈಲಿ ಹೋಗ್ತಾ ಇದೆ. ಅದರೊಟ್ಟಿಗೆ ಕೆಲವು ದಿನಗಳ ಹಿಂದೆ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಒಂದು ಮನವಿ ಮಾಡಿದರು. ನಮ್ಮ ಸುರತ್ಕಲ್ ಕ್ಷೇತ್ರಕ್ಕೆ ಅಲ್ಲಿಯ ಪ್ರೈಮರಿ ಹೆಲ್ತ್ ಸೆಂಟರಿಗೆ ಒಂದು ಆಂಬುಲೆನ್ಸ್ ಕೊಡಬೇಕು ನೀವು, ಮತ್ತು ದಕ್ಷಿಣ ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಆಂಬುಲೆನ್ಸನ್ನು ತಾವು ಕೊಡಬೇಕು. ಇಲ್ಲಿಯ ಒಂದು ಹೆಲ್ತ್ ಸೆಂಟರ್ ಯಾವುದು ಹೇಳಿದರು, ಅಲ್ಲಿ ಕೂಡ ಒಂದು ಆಂಬುಲೆನ್ಸ್ನ ವ್ಯವಸ್ಥೆ ಇಲ್ಲ ಅಂತ ಹೇಳಿದಾಗ ನಾವು ಒಪ್ಪಿಕೊಂಡಿದ್ದೇವೆ. ಈಗಾಗಲೇ ಸುರತ್ಕಲ್ ಹೆಲ್ತ್ ಸೆಂಟರ್ ಆಂಬುಲೆನ್ಸನ್ನು ನಿನ್ನೆ ಕಮಿಷನರ್ ಅವರಿಗೆ ಡಾಕ್ಟರ್ ಭರತ್ MLA ಅವರು ಮೇಯರ್ ಅವರ ಉಪಸ್ಥಿತಿಯಲ್ಲಿ ಹಸ್ತಾಂತರ ಮಾಡಿದ್ದೇವೆ. ಅದರ ಬಾಡಿಗೆಯನ್ನು ಕೋವಿಡ್ ಇರುವವರೆಗೆ 2-3 ತಿಂಗಳು ನಾವು ಬಾಡಿಗೆ ಮತ್ತು ಖರ್ಚನ್ನು ಎಲ್ಲವನ್ನು ಕಡೆಬರಿಸಿ ವಾರದಲ್ಲಿ ಆಂಬುಲೆನ್ಸ್ ವಾಹನವನ್ನು ಬಾಡಿಗೆ ಪಡ್ಕೊಂಡು ನಾವು ಬಾಡಿಗೆ ಕೊಡೋದು. ನಾವು ಖರೀದಿ ಮಾಡಿ ಕೊಟ್ಟಿಲ್ಲ, ಬಾಡಿಗೆ ಕೊಡ್ತಿದ್ದೆ. ಅದು ಟೆಂಪರರಿ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿರೋದು. ಅದೀಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಿಷನರ್ ಅವರು ಹೇಳಿದ್ದಾರೆ ಇಲ್ಲಿ ಒಂದು ಹೆಲ್ತ್ ಸೆಂಟರ್ಗೆ ವ್ಯವಸ್ಥೆ ಇಲ್ಲ ಅಂತ. ಅದನ್ನು ಕೂಡ ನಾವು ಮುಂದಿನ 1-2 ದಿನಗಳಲ್ಲಿ ಒಂದು ಆಂಬುಲೆನ್ಸ್ ಹಸ್ತಾಂತರ ಮಾಡ್ತೇವೆ. ಎಸ್, ಈ ಸಂದರ್ಭದಲ್ಲಿ ಕೆಲವು ಕಡೆಗಳಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ನಡೀತಾ ಇದೆ, ಅಲ್ಲಿರುವಂಥ ಕಾರ್ಮಿಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಿಲ್ಲದೇ ಇರುವಂಥ ಕೆಲವು ಕಾರ್ಮಿಕರನ್ನೆಲ್ಲ ನೀವು ಗುರುತಿಸಿದ್ದು, ವಲಸೆ ಕಾರ್ಮಿಕರು, ಅವರಿಗೆ ಏನಾದರೂ ಮಧ್ಯಾಹ್ನದ ಊಟ, ರಾತ್ರಿ ಊಟ ಇಂಥದ್ದೇನಾದರೂ ಈಗ ಆಗ್ತಾ ಇದೆಯಾ ತಮ್ಮ ಕ್ರೆಡಾಯಿ ಸಂಸ್ಥೆಯಿಂದ? ಕೆಲಸ ಇಲ್ಲದೆ ತಿರುಗಾಡುವಂಥ ವಲಸೆ ಕಾರ್ಮಿಕರು ಯಾರು ಇದ್ದಾರೆ ಅಂತ ಹೇಳುವಂಥದ್ದನ್ನು ನಮಗೆ ಗಮನಕ್ಕೆ ಬರಲಿಲ್ಲ. ಕಳೆದ ಕೆಲವು ದಿನಗಳ ಹಿಂದೆ ನಾವು ಮಹಾನಗರ ಪಾಲಿಕೆಯ ಆಯುಕ್ತರು ಮಾತಾಡ್ತಿರ್ಬೇಕಾದ್ರೆ ಈ ಮೈದಾನದಲ್ಲಿ ಮತ್ತು KPT ಸರ್ಕಲಲ್ಲಿ ಮತ್ತು ಕೂಳೂರು ಜಂಕ್ಷನಲ್ಲಿ ರಾತ್ರಿ ಕಾರ್ಮಿಕರಂತ ಹೇಳೋ ಭಿಕ್ಷುಕರ ಕಾರ್ಮಿಕರಂತ ಗೊತ್ತಾಳು ಒಂದು 200 ಜನ ಹೊರಗಡೆ ಮಲಕೊಂಡಿರ್ತಾರೆ. ಅವರಿಗೆ ಏನಾದರೂ ಪಾಸಿಟಿವ್ ಏನಾದರೂ ಆದರೆ ಕೋವಿಡ್ ಬಂದರೆ ಇಡೀ ಹರಡುತ್ತೆ. ಅದಕ್ಕಾಗಿ ಅವರನ್ನು ಯಾವುದಾದ್ರೂ ಒಂದು ಬಿಲ್ಡಿಂಗಲ್ಲಿ ಕೂರಿಸಿ ನಾವು ಅವರಿಗೆ ಊಟದ ವ್ಯವಸ್ಥೆ, ತಿಂಡಿ, ಬೆಡ್ಗಳನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕಂತ ಹೇಳುವಂಥದ್ದನ್ನು ನಮಗೆ ಮನವಿ ಮಾಡಿದ್ದಾರೆ. ಅದರ ಬಗ್ಗೆನೂ ನಾವು ಯೋಚನೆ ಮಾಡ್ತಾ ಇದ್ದೇವೆ. ಅದರ ಮೇಲೆ ಅವರಿಗೆ ಯಾವುದು ವ್ಯವಸ್ಥೆ ಬೇಕಂತ ಅವರು ಮೋಸ್ಟ್ಲಿ ಊರಿಗೆ ಹೋಗಿರಬೇಕು. ಅದಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಏನು ಇದಾಗಲಿಲ್ಲ, ಮತ್ತೆ ಹೇಳಿಲ್ಲ ನಮಗೆ. ಬಹುತೇಕ ಜನ ವಲಸೆ ಕಾರ್ಮಿಕರು ಅಂತ ಇದ್ರೆ ಸರಿ, ಕೆಲವೊಂದು ಕಡೆಗಳೇನಾಗ್ತದೆ, ಯಾವತ್ತೋ ಬಂದಿರ್ತಾರೆ ಕಾರ್ಮಿಕರಾಗಿ, ಮತ್ತೆ ಕೆಲಸ ಕಡಿಮೆ ಆಗ್ತದೆ, ಕುಡಿತದ ಚಟಕ್ಕೆ ಒಳಗಾಗಿ ಬಿಡ್ತಾರೆ. ಆ ಕಡೆ ಅವರ ಮನೆಗೂ ಕೂಡ ಹೋಗದೇ ಇರುವಂಥದ್ದು, ಎಲ್ಲೋ ಒಂದು ಮೈದಾನ ಇದ್ದರೆ ಅಲ್ಲೇ ಮಲಗಿರುವಂಥ ಪರಿಸ್ಥಿತಿಗಳು ಬಹುಶಃ ಅದು ಮಂಗಳೂರಲ್ಲಿ ಇತ್ತೀಚೆಗೆ ಬಹಳ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸಾಧಾರಣ ನಾನು ತಿಳ್ಕೊಂಡಾಗ 200 ಜನ ಅಂತವ್ರು ಇದ್ದಾರೆ ಅಂತ ಹೇಳುವಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಬಹುಶಃ ಈ ಲಾಕ್ಡೌನ್ ಸಂದರ್ಭದಲ್ಲಿ ಅದೆಲ್ಲ ಗೊತ್ತಾಗ್ತಾ ಇದೆ. ಹೌದು ಬೇರೆ ಬೇರೆ ಮೈದಾನಗಳು ನೋಡಿದ್ರೆ ಅಂತ ಜನ ಬಹಳ. ಅದಕ್ಕೆ ಈಗಾಗಲೇ ಮಹಾನಗರ ಪಾಲಿಕೆ ಆಕ್ಷನ್ ತಗೊಳ್ತಾ ಇದೆ. ಅವರು ಅದಕ್ಕೆಲ್ಲ ಮೇಯರ್ ಅವರು ಮೊನ್ನೆ ಮಾತಾಡುವಾಗ ಹೇಳಿದ್ರು, ಅವರನ್ನು ನಾವು ರಾತ್ರಿ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ನೋಡಿಸಿದ್ದೇವೆ. ಅದಕ್ಕೆ ಒಬ್ಬರನ್ನು ನೋಡೆಲ್ ಆಫೀಸರನ್ನು ಮಾಡಿ ಅವರನ್ನು ಬೇರೆ ಎಲ್ಲಾದ್ರೂ ಬಿಲ್ಡಿಂಗ್ ಅಲ್ಲಿ ಒಂದೇ ಕಡೆ ವಾಸ ಮಾಡುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ನಿಮ್ಮೆಲ್ಲ ಸಹಕಾರ ಬೇಕಂತ. ಜನ ನಿಬಿಡತೆ ಇರುವಂತ ಸಂದರ್ಭದಲ್ಲಿ ಗೊತ್ತಾಗುದಿಲ್ಲ, ಲಾಕ್ಡೌನ್ ಅಲ್ಲದ ಇರುವ ಸಂದರ್ಭದಲ್ಲಿ ಅದು ಗೊತ್ತಾಗುದಿಲ್ಲ. ಸಹಜವಾಗಿ ಡೇ ಟೈಮ್ ಗೊತ್ತಾಗುದು ರಾತ್ರಿ ಟೈಮಲ್ಲಿ. ಹೌದು, ಬಹಳ ಮಂದಿ ಬದಿಯಲ್ಲಿ ಬಿಲ್ಡಿಂಗ್ ಗಳ ಎದುರು ಕಡೆ ಎಲ್ಲ ಮಳ್ಕೊಂಡಿರ್ತಾರೆ, ಟೌನ್ ಹಾಲ್ ಎದುರು. ಎಸ್ ಎಲ್ಲೋ ಅಂದ್ರೆ ಅಲ್ಲಿ ಹಣ ನಮಗೆ ಬಹಳ ಕಡಿಮೆ ಸಿಗ್ತದೆ, ಇಲ್ಲಿ ಜಾಸ್ತಿ ಸಿಗ್ತದೆ ಅಂತ ಬರ್ತಾರೆ. ಮತ್ತೆ ಕೆಲಸ ಮಾಡುವಂತ ಮೂಡುಗಳು ಇರುವುದಿಲ್ಲ, ಕುಡಿತದ ಚಟಕ್ಕೆ ಒಳಗಾಗಿ ಈ ರೀತಿ ಆಗಿರ್ತಾರೆ ಅಂತ. ಮತ್ತೆ ವಲಸೆ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ತೊಂದರೆಗಳಿಲ್ಲ, ಬೇಕಾದಷ್ಟು ಸಂಬಳನೂ ಇದೆ. ಈಗ ಒಬ್ಬ ಕಾರ್ಮಿಕನಿಗೆ 600 ರೂಪಾಯಿ ಸಿಗುತ್ತೆ, ತಿಂಗಳಿಗೆ 18-20 ಸಾವಿರ ರೂಪಾಯಿ ದುಡಿತಾರೆ. ಆದ್ರಿಂದ ಅವರಿಗೆ ಇಂಥ ತೊಂದರೆಗಳು ಇರುವುದಿಲ್ಲ. ಮತ್ತೆ ಹೆಚ್ಚಿನ ಕಟ್ಟಡ ನಿರ್ಮಾಪಕರು, ಬಿಲ್ಡರ್ಸ್ ಎಲ್ಲ ಅವರಿಗೆ ಬೇಕಾದ ವ್ಯವಸ್ಥೆಯನ್ನು, ರೂಮ್ಸ್ ಎಲ್ಲ ಮಾಡಿಕೊಡ್ತಾರೆ, ಅಥವಾ ಸೈಟ್ಗಳಲ್ಲಿ ಅವರಿಗೆ ಶೆಡ್ಗಳನ್ನು ಮಾಡಿಕೊಂಡು ಅಲ್ಲೇ ಇಡ್ತಾರೆ. ಯಾಕಂದ್ರೆ ಈ ಶಾರ್ಟೇಜ್ ಆಫ್ ಲೇಬರ್ಸ್. ಉತ್ತರ ಭಾರತದ ಜಿಲ್ಲೆಗಳ ಬಿಲ್ಡರ್ಸ್ಗಳು ಇದನ್ನು ಗಮನಿಸಲಿಲ್ವಾ? ಅಂದ್ರೆ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ವೇತನ ಹೆಚ್ಚಾಗಿರ್ತದೆ, ಹೌದು, ಅಲ್ಲಿ ಬಹಳ ಕಡಿಮೆ ಇರ್ತದೆ. ಹಾಗಾಗಿ ಅಲ್ಲಿಂದ ಜನ ಇಲ್ಲಿಗೆ ಬರ್ತಾರೆ. ಒಂದು ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋ ಒಂದು ಕಾರಣಕ್ಕೂ ಕೂಡ ಇದ್ದಿರ್ಬೋದು. ಇನ್ನು ಉತ್ತರ ಭಾರತದ ಕಾರ್ಮಿಕರು ಕೂಡ ಇಲ್ಲಿ ಬರ್ತಾ ಇರುವಂತದ್ದು ಇದೇ ಕಾರಣಕ್ಕಾಗಿ ಬಂದಿರ್ತಾರೆ, ಒಳ್ಳೆ ವೇತನ ಸಿಗ್ತದೆ ಅಂತ. ಈಗ ನೋಡಿ, ಉತ್ತರ ಭಾರತದ ಕಾರ್ಮಿಕರು ಮತ್ತೆ ಉತ್ತರ ಕರ್ನಾಟಕದ ಕಾರ್ಮಿಕರು ಎರಡು ಉತ್ತರ ಕಡೆಯಿಂದ ನಮ್ಗೆ ಇಲ್ಲಿ ಜಾಸ್ತಿ ಕಾರ್ಮಿಕರು ಬರ್ತಾರೆ. ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಸಿಗುವಂತ ಸಂಬಳ ಕಡಿಮೆ ಇದೆ, ಇಲ್ಲಿ ಸಂಬಳ ಜಾಸ್ತಿ ಇದೆ. ಇಲ್ಲಿಂದ ಅವರಿಗೆ ಹೋಗುವಾಗ ಎಲ್ಲ ದುಡ್ಡನ್ನು ಕಳಿಸ್ಕೊಳ್ಳುವುದು,
ಅಥವಾ ಹಿಡ್ಕೊಂಡು ಹೋಗ್ಲಿಕ್ಕೆ ಜಾಸ್ತಿ ಸಿಗುತ್ತೆ. ಅದರಿಂದ ಕೆಲಸನೂ ಸಿಗುತ್ತೆ. ಅಲ್ಲಿ ಇಲ್ಲಿ ಅಷ್ಟು ಅಭಿವೃದ್ಧಿ ಬಿಲ್ಡಿಂಗ್ಗಳು ಕಟ್ಟಡಗಳು ಅಲ್ಲಿ ಆಗ್ತಾ ಇಲ್ಲ. ನಮ್ಮ ಸೌತ್ ಕೇಂದ್ರ ಕರ್ನಾಟಕ ರಾಜ್ಯವನ್ನು ಇಟ್ಕೊಂಡ್ರೆ ತಾವು ಗಮನಿಸಿದ್ರಿ, ಬ್ಯಾಂಗ್ಳೂರ್ ಇರ್ಬೋದು ಅಥವಾ ಮಂಗಳೂರು ಇರ್ಬೋದು, ಬಹಳಷ್ಟು ಅಭಿವೃದ್ಧಿ ಆಗಿದೆ, ರ್ಯಾಪಿಡ್ ಅಭಿವೃದ್ಧಿ. ಯಾಕಂತ ಹೇಳಿದ್ರೆ ದಿನನಿತ್ಯ ನಾವು ನೋಡ್ತೇವೆ ಒಂದೆರಡು ಕಟ್ಟಡಗಳು ಭೂಮಿ ಪೂಜೆಗಳಾಗುವುದು, ಬೇಕಾದಷ್ಟು ಅಭಿವೃದ್ಧಿ ರಸ್ತೆಗಳಾಗುವುದು, ಸ್ಮಾರ್ಟ್ ಸಿಟಿ ಡೆವಲಪ್ಮೆಂಟು. ಎಷ್ಟು ಕಾರ್ಮಿಕರು ಇದ್ರೂ ಸಾಕಾಗೋದಿಲ್ಲ. ಈಗಾಗಲೇ ಬಹಳಷ್ಟು ಕಾರ್ಮಿಕರ ಶಾರ್ಟೇಜ್ ಇದೆ. ಎಲ್ಲ ಯಾವುದೇ ಒಬ್ಬ ಪ್ರಮೋಟರ್ನ ಕೇಳಿದೆ, ಅವನಿಗೆ ಬೇಕಾದ 50% ಜನನೂ ಈಗ ಸಿಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಅಥವಾ ನಾವು ಮನವಿ ಮಾಡ್ತೇವೆ, ಜಿಲ್ಲಾಧಿಕಾರಿ ಅವ್ರ ಹತ್ರ ಮನವಿ ಮಾಡ್ತೇವೆ, ಸ್ವಲ್ಪ ನಾವು ಕಟ್ಟಡ ಕಾರ್ಮಿಕರನ್ನು ಕೂಡ ಇಲ್ಲಿಗೆ ಎಳೆಯುವಂಥ ಕೆಲಸ ಸ್ವಲ್ಪ ಅವರಿಗೆ ಹೇಗಾದರೂ ಬರುವಂತೆ ನಾವು ಸರ್ಕಾರ ಅದರ ಬಗ್ಗೆ ಗಮನ ಹರಿಸ್ಬೇಕಂತ ಹೇಳುವುದನ್ನು ಮನವಿ ಕೂಡ ಮಾಡಬೇಕಂತ ನಾವು ಆಲೋಚನೆ ಮಾಡಿದ್ವಿ. ಈಗ ಬಹಳ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಕಳೆದ ವರ್ಷದಿಂದ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ಅನ್ನುವಂಥದ್ದು. ಅದು ಭಾಳ ಕೆಲವು ವರ್ಷಗಳಿಂದ ಆರ್ಥಿಕ ಹೊಡೆತ ಆದಂಥ ಸಂದರ್ಭದಲ್ಲೂ ಕೂಡ ಆಗಿತ್ತು ಅಂತ, ಒಂದೊಂದು 2-3 ವರ್ಷಗಳ ಹಿಂದೆಯೇ, ಅಂದರೆ ಕೋವಿಡ್ ಬರೋದು ಮೊದಲೇ ಆಗಿತ್ತು ಅಂತ ಅನ್ನೋದು. ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಪರಿಸ್ಥಿತಿ ಈಗ? ಈ ದೇಶದಲ್ಲಿ ಯಾವುದೇ ಪ್ರಕೃತಿ ವಿಕೋಪ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಪೆಟ್ಟು ಬೀಳುವುದು, ಪ್ರಥಮವಾಗಿ ಬೀಳುವುದು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ ಪೆಟ್ಟು ಬೀಳುವುದು. ಪ್ರತಿ ಸಂದರ್ಭದಲ್ಲಿ ಯಾವುದೇ ಪ್ರಕೃತಿ ವಿಕೋಪದ ಸಂದರ್ಭಗಳಲ್ಲಿ ಯಾವುದೇ ತೊಂದರೆಗಳು ಬಂದರೂ ಪೆಟ್ಟು ಬೀಳುವುದು ರಿಯಲ್ ಎಸ್ಟೇಟ್ ಉದ್ಯಮಕ್ಕೆ. ಕರೆಕ್ಟ್. ಈ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಪ್ರದೇಶಗಳನ್ನು ತಕೊಂಡ್ರೆ ಮಂಗಳೂರಿಗೆ ಸ್ವಲ್ಪ ಹೊಡೆತ ಕಮ್ಮಿ ಅಂತ ನಾವು ಭಾವಿಸಿದ್ದೇವೆ. ನಾವು ಬ್ಯಾಂಗ್ಳೂರು, ಬೆಳಗಾಮು, ಹುಬ್ಳಿ ಧಾರವಾಡ, ಗುಲ್ಬರ್ಗ, ಹಾಸನ ಈ ರೀತಿ ನಾವು ಸ್ವಲ್ಪ ಮಾತಾಡ್ತಾ ಇರ್ತೇವೆ. ಮಾತಾಡೋದಾದ್ರೆ ನಮ್ಮಷ್ಟು ಅಲ್ಲಿ ಸ್ವಲ್ಪ ಪೆಟ್ಟು ಜಾಸ್ತಿ ಬೀಳ್ತದೆ ನಮ್ಗೆ ಇಲ್ಲಿ. ಯಾಕಂದ್ರೆ ನಾವು ಇಲ್ಲಿ ಎಜುಕೇಶನ್ ಸೆಂಟರ್ ಆಗಿದೆ, ಮತ್ತೆ ಇಂಡಸ್ಟ್ರೀಸ್ ಸ್ವಲ್ಪ ಜಾಸ್ತಿ ಇದೆ, ಮತ್ತೆ ಮೆಡಿಕಲ್ ಹಬ್ ಆಗಿದೆ. ಎಲ್ಲ ರೀತಿಯಲ್ಲಿ ಪ್ರಕೃತಿ ರಮಣೀಯವಾದಂತ ಸ್ಥಳ. ಟೂರಿಸಂ ಕೂಡ ಬೀಚ್ ಸೆಂಟರ್ ಇರ್ಬೋದು, ಇಂಥದ್ದು ಬೇರೆ ಕಡೆ ಇಷ್ಟು ವ್ಯವಸ್ಥೆಗಳಿಲ್ಲ. ಆದ್ರಿಂದ ಇಲ್ಲಿ ಸ್ವಲ್ಪ ಪೆಟ್ಟು ಕಡಿಮೆ ಅಂತ ನಾನು ಅನಿಸಿದೆ. ನಮ್ಗೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಹೊಡೆತ ಅಂತ ಹೇಳಿ ಕಳೆದ ಬಾರಿ ಲಾಕ್ಡೌನ್ ಆಗುವಂತ ಸಂದರ್ಭದಲ್ಲಿ ಒಂದೇನೋ ಬಹಳ ದೊಡ್ಡ ಹೊಡೆತ, ಆದ್ರೆ ಇಲ್ಲ ಚೇತರಿಸಿಕೊಂಡಿತ್ತು ಮತ್ತೆ ರಿಯಲ್ ಎಸ್ಟೇಟ್ ಚೇತರಿಸಿಕೊಂಡು. ನಮ್ಗೆ ಇಲ್ಲಿ ಏನಾಗಿದೆ, ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ರಿಯಲ್ ಎಸ್ಟೇಟ್ ಮಿಡ್ಲ್ ಈಸ್ಟ್ ಅನ್ನು ಡಿಪೆಂಡ್ ಆಗಿತ್ತು. ದುಬೈ, ಅಬುದಾಬಿ, ಕುವೈಟ್ ಎಲ್ಲ ಆ ಕಡೆಯ ಕಸ್ಟಮರ್ಸ್ ಅನ್ನು ಡಿಪೆಂಡ್ ಆಗಿತ್ತು. ಅದು ಕಳೆದ ಲಾಕ್ಡೌನ್ ಅಥವಾ ಈ ಕೋವಿಡ್ ಸಂದರ್ಭದಲ್ಲಿ ಅಲ್ಲಿ ಅನೇಕ ಉದ್ಯೋಗ ಕಳ್ಕೊಂಡ್ರು. ಅದರಿಂದ ಇಲ್ಲಿ ದೊಡ್ಡ ಹೊಡೆತ ಬಿದ್ದಿತ್ತು. ಆದ್ರೆ ಮತ್ತೇನಾಯ್ತು ಅಂತ ಹೇಳುವುದಾದ್ರೆ, ಈ ರಿಯಲ್ ಎಸ್ಟೇಟ್ ಈ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಗೊತ್ತಿದೆ ನಿಮಗೆ, ಇಲ್ಲಿ 1.5 ಲಕ್ಷ ವಿದ್ಯಾರ್ಥಿಗಳ ಎಜುಕೇಶನ್ ಆಗುತ್ತೆ. ಇಲ್ಲಿಂದೆಲ್ಲ ಬೇರೆ ನಗರಗಳಿಗೆ ವಲಸೆ ಹೋಗ್ತಾರೆ. ವಲಸೆ ಹೋಗಿ ಈ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಊರಿಗೆ ಬಂದ್ರು. ಊರಿಗೆ ಬಂದ ಕೂಡಲೇ ಅವರಿಗೆ ಮನೆ ಬೇಕು. ಒಂದೇ ಮನೆಯಲ್ಲಿ ತುಂಬಾ ಜನ ಇರ್ಲಿಕ್ಕೆ ಆಗುದಿಲ್ಲ. ತಂದೆ ಇದ್ರೆ ಮಕ್ಕಳಿಗೆ ಜಾಸ್ತಿ ಬೇರೆ ಮನೆ ಬೇಕು, ಅಣ್ಣ ತಮ್ಮಂದರಿಗೆ ಬೇರೆ ಮನೆ ಬೇಕು. ಹಾಗೆ ಆ ಮಧ್ಯದಲ್ಲಿ ಈ ಕೋವಿಡ್ ಸ್ವಲ್ಪ ಮುಕ್ತಾಯ ಹಂತ ಬರ್ತಿರುವಂತ ಸಂದರ್ಭದಲ್ಲಿ ಮೊನ್ನೆವರೆಗೆ ಈ ರಿಯಲ್ ಎಸ್ಟೇಟ್ ಸ್ವಲ್ಪ ಬೂಮ್ ಇತ್ತು. ಯಾಕೆಂತ ಹೇಳಿದ್ರೆ ಮನೆ ಬೇರೆ ನಗರದಲ್ಲಿ ಇದ್ದವರಿಗೆ ಮಂಗಳೂರಲ್ಲಿ ಒಂದು ಮನೆ ತಗೊಳ್ಬೇಕು ನಮ್ಮ ಊರಲ್ಲಿ ಅಂತ ಹೇಳುವಂತದ್ದು ಅಭಿಪ್ರಾಯ. ಗ್ರಾಮೀಣ ಭಾಗದಲ್ಲಿ ಇದ್ದವರು ನಗರದಲ್ಲಿ ತಗೊಳ್ಬೇಕಂತ ಹೇಳುವಂತ ಒಂದು ಚಿಂತನೆ ಮಾಡಿದ್ರೆ ಸ್ವಲ್ಪ ರಿಯಲ್ ಎಸ್ಟೇಟ್ ಅಭಿವೃದ್ಧಿ ಆಗಿತ್ತು. ಆದ್ರೆ ಇತ್ತೀಚಿನ 1-2 ತಿಂಗಳಲ್ಲಿ, ಕಳೆದ ಏಪ್ರಿಲಿನಿಂದ ಪುನಃ ಈ ತಿಂಗಳ 1-2 ತಿಂಗಳಿಂದ ಪುನಃ ರಿಯಲ್ ಎಸ್ಟೇಟ್ ಸ್ವಲ್ಪ ಕುಸಿತ ಕಂಡಿದೆ. ಅದು ಇಲ್ಲಿ ಮಂಗಳೂರು ಮಾತ್ರ ಅಲ್ಲ, ನಾನು ಇಡೀ ದೇಶದಲ್ಲಿ ಇದರಿಂದ ತಮ್ಗೆ ಗೊತ್ತಿದೆ ಆರ್ಥಿಕ ಕುಸಿತ ಇದೆ. ಆದ್ರಿಂದ ಜನಗಳು ಈಗ ನಾವು ಬದುಕಲಿಕ್ಕೆ ಎಷ್ಟು ಬೇಕು, ಕ್ಯಾಶ್ ಅನ್ನು ಇಟ್ಕೊಂಡು ಕೂತ್ಕೊಳ್ಳುವ, ಯಾವುದೇ ಇನ್ವೆಸ್ಟ್ಮೆಂಟ್ ಬೇಡ ಅಂತ ಒಂದು ಮನಸ್ಥಿತಿಗೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು 5 ಗಂಟೆ ಆಯ್ತು, 6 ಗಂಟೆಗೆ ನಮ್ಮ ಮುಂದೆ ಏನಿದೆ ಅಂತ ಹೇಳುವಂತದ್ದು ಯಾರಿಗೂ ಗೊತ್ತಿಲ್ಲ. ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, 3 ತಿಂಗಳಾಗುವ ಏನಾಗುತ್ತೆ, ಎಂಥದ್ದು ಜನರುಗಳ ಮುಂದೆ. ಇಂಥ ಸಂದರ್ಭದಲ್ಲಿ ಆ ಕಾರ್ಮಿಕರನ್ನು ಇಟ್ಟುಕೊಳ್ಳೋದು, ಅವರನ್ನ ಅಂದ್ರೆ ಎಲ್ಲೋ ಬಿಟ್ಟರೆ ಮತ್ತೆ ಸಿಗುವುದಿಲ್ಲ ಅಂತ ಅನ್ನುವಂಥದ್ದು. ಸೊ ಇದು ಬಹಳ ಕಷ್ಟ ಅಲ್ವಾ? ನಾಳೆ ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಕಳಿಸುವುದು ಅಥವಾ ಇರಿಸಿಕೊಳ್ಳುವುದು, ಅಥವಾ ನಾನು ಕಟ್ಟಡದ ಕೆಲಸವನ್ನ ಮುಂದುವರಿಸುವುದು ಮತ್ತೆ ಏರಿಸುವುದು, ನಿಲ್ಲಿಸ್ಬಿಡುವುದು, ಇಂಥ ತುಂಬಾ ಕನ್ಫ್ಯೂಷನ್ ಕೊಡುವಂತ ಪ್ರಶ್ನೆನೇ ಬರುದಿಲ್ಲ. ಯಾಕಂತ ಹೇಳಿದ್ರೆ ಈ ನಿರ್ಮಾಣ ಕ್ಷೇತ್ರ ಹೇಗಿದೆ ಅಂತ ಹೇಳಿದ್ರೆ ತುಂಬಾ ರಿಸ್ಕಿ.
ನಾವು ಒಂದು ಕಟ್ಟಡ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 100 ಮನೆಗಳು 100 ಫ್ಲ್ಯಾಟ್ ಕಟ್ಟೋದಾದರೆ ಅಥವಾ 100 ಲೇಔಟ್ ಮಾಡಿದ್ರೆ 100 ಜನರ ಹತ್ರ ನಾವು ಅಡ್ವಾನ್ಸ್ ತಗೊಳ್ತೇವೆ, ದುಡ್ಡು ತಗೊಳ್ತೇವೆ. ದುಡ್ಡು ತಗೊಂಡು ನಿಲ್ಲಿಸುವಂತ ಪ್ರಶ್ನೆನೇ ಬರೋದಿಲ್ಲ. ಕಟ್ಟಲೇಬೇಕು, ಫಿನಿಶ್ ಮಾಡಲೇಬೇಕು. ಆದ್ರಿಂದ ಅವರಿಗೆ ನಾವು ರಕ್ಷಣೆ ಕೊಡ್ಬೇಕು, ನಾವು ಇಟ್ಕೊಳ್ಬೇಕು. ಬಿಡುವಂತ ಪ್ರಶ್ನೆನೇ ಬರೋದಿಲ್ಲ, ಕಳಿಸುವಂತ ಪ್ರಶ್ನೆನೇ ಬರೋದಿಲ್ಲ. ಏನೇ ಕಷ್ಟ ಆದ್ರೂ ಅವ್ರು 1 ತಿಂಗಳು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರು ನಾವು ಅವರಿಗೆ ಸಂಬಳ ಕೊಟ್ಟು ಅವರಿಗೆ ವ್ಯವಸ್ಥೆ ಮಾಡಿ ಕೂತ್ಕೊಳಿಸ್ತೇವೆ ಅಂತ ಹೇಳುವಂತ ಮನಸ್ಥಿತಿಯಲ್ಲೆಲ್ಲ ಕಟ್ಟಡ ನಿರ್ಮಾಪಕರು ಇದ್ದಾರೆ. ಅದರಿಂದ ಇಲ್ಲಿ ಕೆಲಸ ಕಾರ್ಮಿಕರಿಗೆ ಬಹಳಷ್ಟು ರಕ್ಷಣೆ ಇದೆ. ಬರೇ ಜಿಲ್ಲಾಡಳಿತ ಮಾತ್ರ ಅಲ್ಲ, ಕಟ್ಟಡ ನಿರ್ಮಾಪಕರಿಂದಲೂ ರಕ್ಷಣೆ ಇದೆ. ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ನಾನು ಕ್ರೆಡೈ ಅಧ್ಯಕ್ಷನಾಗಿ ಕಳೆದ ಒಂದು 20 ದಿನಗಳ ಹಿಂದೆನೆ ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೆ. ಯಾವುದೇ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆಗಿದೆ, ನೀವು ಕ್ರೆಡೈಗೆ ಬೇಕಾದರೂ ಬನ್ನಿ ಅಥವಾ ನಿರ್ಮಾಣಗಾರರ ಹತ್ರ ಹೋಗಿ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುವಂಥ ಭರವಸೆಯನ್ನು ನಾವು ಕೊಟ್ಟಿದ್ದೇವೆ. ಎಸ್ ಸರ್. ಜಿಯೋಗ್ರಫಿಕಲ್ ಆಗಿ ಬಯಲು ಸೀಮೆಯ ನಗರಗಳಿಗೂ ನಮ್ಮ ಕರಾವಳಿಯ ನಗರಗಳಿಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಕಟ್ಟಡ ಕಟ್ಟೋದು ಅಂತ ಹೇಳಿದ್ರೆ ಒಂದು ಗುಡ್ಡದ ತಳಭಾಗದಿಂದ ಅಲ್ಲಿ ಫೌಂಡೇಶನ್ ಹಾಕ್ಕೊಂಡು ಅದನ್ನು ಮೇಲೇರಿಸಿಕೊಂಡು, ಮತ್ತೊಂದು ಕಡೆಯಲ್ಲಿ ಆ ಭೂಕಂಪ ಇದು ಆಲ್ರೆಡಿ ಒಂದಷ್ಟು ಅದರ ಪಾಲನೆಯನ್ನು ಕೂಡ ಮಾಡಬೇಕಾಗ್ತದೆ. ಕಟ್ಟಡ ಕಟ್ಟುವುದಕ್ಕೆ ಈ ಭಾಗಕ್ಕೂ ಬಯಲು ಸೀಮೆಗೂ ಏನು ಡಿಫ್ರೆನ್ಸಸ್ ಇದಿದೆ? ಬಹಳ ದೊಡ್ಡ ಖರ್ಚು ಇಲ್ಲಿ ಮಾಡಬೇಕಾಗ್ತದೆ. ನೀವು ಬಹಳಷ್ಟು ಉತ್ತಮ ಪ್ರಶ್ನೆ ತಮ್ಮದು. ಯಾಕೆಂತ ಹೇಳಿದ್ರೆ ಇದೆಲ್ಲ ಜನರು ಎಲ್ಲರೂ ತಿಳ್ಕೊಳ್ಬೇಕಾದ ಪ್ರಶ್ನೆ. ಯಾಕೆಂದ್ರೆ ಬಯಲು ಸೀಮೆಯಲ್ಲಿ ಎಲ್ಲ ಲೆವೆಲ್ ಇದೆ, ಇಲ್ಲಿ ಕೆಳಗೆ ಮೇಲೆ ಅಂತ ಇದೆ. ನನ್ನೊಂದು ಕುತೂಹಲದ ಇದು ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ಬಯಲುಸೀಮೆ ನಗರಗಳಿಗೆ ಹೋಗುವಾಗ ಅಲ್ಲಿ ಮನೆಯನ್ನು ಕಟ್ಟುವುದನ್ನು ನೋಡಿದ್ದೇನೆ. ಬಹಳ ಸಿಂಗಲ್ ಒಂದು ಸಪೂರ ಇಟ್ಟಿಗೆ ಕಟ್ಟಿಕೊಂಡು ಮೇಲಿಂದ ಮೇಲೆ ಫೌಂಡೇಶನ್ ಹಾಕೊಂಡು ಕಟ್ಟುವಂಥದ್ದು ನೋಡಿದೆ. ಆದ್ರೆ ಬಹಳ ಹಿಂದಿನಿಂದಲೂ ನಮ್ಮ ಗುತ್ತು ಮನೆಗಳಿಂದ ಹಿಡಿದು ಆ ಸಂಸ್ಕೃತಿ ಬೆಳೆದು ಏನು ಹೇಳ್ತೀರಿ? ನೋಡಿ, ನಾನು ನಿಮ್ಗೆ ಒಂದು ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ಬ್ಯಾಂಗ್ಳೂರು ನಗರ ಬಯಲು ಸೀಮೆ, ಹೌದು, ಲೆವೆಲ್ ಪ್ರದೇಶ. ಅಲ್ಲಿ 1 ಸ್ಕ್ವೇರ್ ಫೀಟ್ಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ 1,800 ರೂಪಾಯಲ್ಲಿ ಆಗ್ತದೆ. 1,800 ರೂಪಾಯಿ, ಹೌದು, ಒಂದು ಫ್ಲಾಟ್ ಇದ್ದು ಕಾಸ್ಟ್. ಇಲ್ಲಿ ನಾವು ಕಟ್ಟಬೇಕಾದ್ರೆ 2,400ರಿಂದ 2,500 ರೂಪಾಯಿ ಆಗುತ್ತೆ. ಹೈ ರೈಸ್ ಮತ್ತು ಹೈಟ್ ಹೋದ್ರೆ 3,000 ಆಗುತ್ತೆ. ನಮಗೂ ಬ್ಯಾಂಗ್ಳೂರ್ನವರಿಗೂ ಒಂದು 600-700 ರೂಪಾಯಿ ಕಟ್ಟಡ ನಿರ್ಮಾಣದಲ್ಲಿ ಆ ಕಾಸ್ಟ್ ಅಲ್ಲಿ ಡಿಫರೆನ್ಸ್ ಇದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ಜಿಯೋಗ್ರಫಿಕಲಿ ಒಂದು ಕಂಡೀಷನಿಗೂ ಇಲ್ಲಿಯ ಕಂಡೀಷನ್ಗೂ ಅಷ್ಟು ಡಿಫರೆನ್ಸ್ ಇದೆ. ಯಾಕಂದ್ರೆ ಇಲ್ಲಿ 4 ತಿಂಗಳು ಮಳೆ ಬರೋದು, ಇಲ್ಲಿಯ ಗಾಳಿ, ಇಲ್ಲಿಯ ಭೂಕಂಪ, ಗುಡ್ಡ ಕುಸಿತ. ಅದಕ್ಕೋಸ್ಕರ ಇಲ್ಲಿಯ ಸ್ಟ್ರಕ್ಚರಲ್ ಇಂಜಿನಿಯರ್ ನಮ್ದು ರಿಸ್ಕ್ ತಗೊಳ್ಳೋದಿಲ್ಲ. ಅವರ ಡಿಸೈನ್ ಮಾಡುವಾಗ ಇಲ್ಲಿಯ ಜಿಯೋಗ್ರಫಿಕಲ್ ಸಿಸ್ಟಮ್ಗೆ ಬೇಕಾದ ಡಿಸೈನ್ ಮಾಡ್ತಾರೆ. ನೀವು ಹೇಳಿದ ಹಾಗೆ ಭೂಕಂಪಕ್ಕೆ ಬೇಕಾದ ವ್ಯವಸ್ಥೆ, ಮತ್ತೆ ಪ್ಲಿಂತ್ ಬೀಮ್ಗಳಿರ್ಬೋದು, ಫೌಂಡೇಶನ್ ಇರ್ಬೋದು, ಫೈಲ್ ಫೌಂಡೇಶನ್ ಇರ್ಬೋದು, ಇಂಥದ್ದೆಲ್ಲ ಬಹಳಷ್ಟು ಜಾಗ್ರತೆ ಮಾಡ್ತಾರೆ. ನೀವು ಬಿಲ್ಡಿಂಗ್ ಮಾಡ್ತಿರುವಾಗ ಆಕ್ಸಿಡೆಂಟ್ಗಳು ಕಡಿಮೆ ಇಲ್ಲಿ ನೋಡಿದ್ದೀರಿ. ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಟಿವಿಗಳಲ್ಲಿ ಬರ್ತದೆ, ಇಲ್ಲಿ ಇವತ್ತು ಆ ಬಿಲ್ಡಿಂಗ್ ಬಿತ್ತು, ಇಲ್ಲಿ ಆ ಬಿಲ್ಡಿಂಗ್ ಬಿತ್ತು ಅಂತ ಹೇಳುವಂಥದ್ದು. ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಕಡಿಮೆ. ಗುಡ್ಡ ಕುಸಿತ ಇರ್ಬೋದು, ಆದ್ರೆ ಕಟ್ಟಿದ ಕಟ್ಟಡ ಬಿದ್ದಿದೆ ಅಂತ ಹೇಳುವಂಥದ್ದನ್ನು ನಾನು 15 ವರ್ಷದ, ನಂದು 16 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಕಟ್ಟಿದ ಕಟ್ಟಡ ಸ್ಟ್ರಕ್ಚರಲ್ ಡಿಫೆಕ್ಟ್ ಅಲ್ಲಿ ಬಿದ್ದಿದೆ ಅಂತ ಹೇಳುವಂತ ಒಂದೇ ಒಂದು ಕೇಸ್ ನನ್ನ ಗಮನಕ್ಕೆ ಬಂದಿಲ್ಲ. ಆದ್ರಿಂದ ಇಲ್ಲಿಯ ನಿರ್ಮಾಣ ಬಹಳಷ್ಟು ಒಳ್ಳೆ ನಿರ್ಮಾಣ ಇದೆ. ಆ ಕಡೆಯಿಂದ ಬಂದ ಅಂಚಿನಲ್ಲಿ ಕಟ್ಟಿದ ಕಟ್ಟಡಗಳಿಗೆ ಕೆಲವು ಹಾನಿ ಆಗಿರುವುದು, ಆದ್ರೆ ಕಟ್ಟಡ ಬಿದ್ದಿಲ್ಲ. ಆದ್ರೆ ಹಿಂದಿನ ಭಾಗಗಳು ಕುಸಿದು ರಿಟೈನಿಂಗ್ ವಾಲ್ ಬಿದ್ದಿದೆ ಅಂತದ್ದು 1-2 ಕೇಸ್ ಹೇಳು. ಗುಡ್ಡ ಕುಸಿತ ಅದು ಸ್ವಾಭಾವಿಕ, ಅದೇನು ಕಟ್ಟಡ ನಿರ್ಮಾಣ. ಇದ್ರ ಬಗ್ಗೆ ಕ್ರೆಡೈ ಬಹಳ ಸ್ಪಷ್ಟವಾದಂತ ನಿರ್ದೇಶನವನ್ನ ಹೊಂದಿದೆಯಾ ತಮ್ಮ ಸದಸ್ಯರಿಗೆ ಪಾಲನೆ ಮಾಡಬೇಕು ಅಂತ? ಹೌದು, ಕ್ರೆಡೈಯ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಇದು ವೆರಿ ಇಂಪಾರ್ಟೆಂಟ್. ನಾವು ನೋಟ್ ಮಾಡ್ತೇವೆ, ಯಾವುದೇ ಸಂದರ್ಭದಲ್ಲಿ ನೀವು ಕಟ್ಟಡ ಕಟ್ಟುವಾಗ ಸೆಕ್ಯೂರಿಟಿ ಅಂದ್ರೆ ಮುಂದಿನ ನೀವು ಕೊಟ್ಟಂತಹ ಗ್ರಾಹಕರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ, ಕಾರ್ಪೊರೇಷನ್ಗೆ ಯಾವುದೇ ರೀತಿಯ ಡಿವಿಯೇಷನ್ ಮಾಡದೆ, ಮೇನ್ಲಿ ಡಿವಿಯೇಷನ್ ಅಂದ್ರೆ ಒಂದು 10 ವರ್ಷ 15 ವರ್ಷದ ಹಿಂದೆ ಎಲ್ಲರೂ ಏನು ಒಂದು ರೀತಿ ಲೈಸೆನ್ಸ್ ಮಾಡೋದು, ಕಟ್ಟಡ ಇಲ್ಲಿ ಬೇರೆನೆ, ಡಿಸೈನ್ ಬೇರೆನೆ, ಕಟ್ಟುದೇ ಬೇರೆ, ಅದೆಲ್ಲ ಇತ್ತು. ಆದ್ರೆ ಈಗ ಏನಾಗಿದೆ ಅಂತೇಳಿ ಕ್ರೆಡೈಯಿಂದ ಸದಸ್ಯರಿಗೆ ನಾವು ಕೊಡುವಂತ ಅವ್ರ ಹತ್ರ ಅಗ್ರಿಮೆಂಟ್ ಮಾಡಿಕೊಳ್ತೇವೆ. ಸದಸ್ಯರಾಗುವಾಗ ಕೋಡ್ ಆಫ್ ಕಾಂಡಕ್ಟ್ ಅಂತ ಮಾಡಿ ಅದಕ್ಕೆ ಅಫಿದಾವತ್ ತಗೊಳ್ತೇವೆ. ಅದು ತಗೊಳ್ಳುವಾಗ ಅದರಲ್ಲಿ ಬರೆದು ಕೊಡ್ತಾರೆ, ಅವರು ಅಫಿದಾವತ್ ಕೊಡ್ತಾರೆ. ನಾವು ಯಾವುದೇ ನಿರ್ಮಾಣ ಮಾಡುವಾಗ ಕಾರ್ಪೊರೇಷನ್ ಇಂದ, ಮಹಾನಗರ ಪಾಲಿಕೆಯಿಂದ ಲೈಸೆನ್ಸ್ ತಗೊಂಡದಕ್ಕೆ ಯಾವುದೇ ರೀತಿಯ ಡಿವಿಯೇಷನ್ ಮಾಡೋದಿಲ್ಲ. ಇಂಥ
ರಿಟೈನಿಂಗ್ ವಾಲ್ ಅದೆಲ್ಲ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಕೊಟ್ಟ ಡಿಸೈನ್ ಪ್ರಕಾರ ಮಾಡ್ತೇವೆ. ಇಲ್ಲಿ ಅಂತೂ ಮತ್ತೆ ಕೊನೆಗೆ ಅವರೇ ಅನುಭವಿಸಬೇಕಂತ ಪರಿಸ್ಥಿತಿ ಬರ್ತದೆ. ಅಧಿಕಾರಿಗಳನ್ನು ಮೊದಲು ಸಮಾಧಾನ ಪಡಿಸಬಹುದು, ಮತ್ತೆ ಅವರೇ ಅನುಭವಿಸಬೇಕಂತ ಪರಿಸ್ಥಿತಿ ಬರ್ತದೆ. ಹೌದೌದು, ಅನೇಕ ಸಂದರ್ಭದಲ್ಲಿ ನೀವು ನೋಡಿದೆ, ಕೆಲವು ಬಿಲ್ಡಿಂಗ್ ಗಳಲ್ಲಿ ರಿಟೈನಿಂಗ್ ವಾಲ್ ತೊಂದರೆ ಆದ್ರೆ ಮತ್ತೆ ಅಲ್ಲಿ ಇದ್ದವರು ಮತ್ತೆ ಆ ಬಿಲ್ಡರ್ಸ್ಗೆ ಅವರಿಗೆಲ್ಲ ತೊಂದರೆ ಆಗಿದೆ. ಹೌದು. ಸೊ ಹಾಗಾಗಿ ಕ್ರೆಡೈ ಕೊಡುದಿಲ್ಲ, ಕ್ರೆಡೈ ಅಂತಕ್ಕೆ ಅವಕಾಶ ಕೊಡುದಿಲ್ಲ. ಅಂತವರ ಮೇಲೆ ಕ್ರೆಡೈ ಆಕ್ಷನ್ ಕೂಡ ತಗೊಳ್ತದೆ. ಬಹಳ ಚೆನ್ನಾಗಿರ್ತದೆ. ಗುಡ್ಡದ ಮೇಲಿಂದ ಕೆಳಗಡೆ ಆ ವ್ಯೂಗಳನ್ನು ನೋಡೋದೆಲ್ಲವೂ ಕೂಡ, ಅದರ ಕಷ್ಟ ಮಾತ್ರ ಕಟ್ಟೋರಿಗೆ ಗೊತ್ತು. ಕಾಸ್ಟ್ ಜಾಸ್ತಿ ಬೀಳ್ತದೆ. ಕಟ್ಲಿಕ್ಕೇನು ತೊಂದರೆ ಇಲ್ಲ. ಈ ನೀವು ಕರೆಕ್ಟ್ ಆದ ರಿಟೈನಿಂಗ್ ವಾಲ್ ಕೊಟ್ರೆ, ಸ್ಟ್ರಕ್ಚರಲ್ ಇಂಜಿನಿಯರ್ ಕೊಟ್ಟ ಡಿಸೈನ್ ನ ಪ್ರಕಾರ ಕೊಟ್ರೆ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ರಿಟೈನಿಂಗ್ ವಾಲ್ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಟ್ಟಡ ನಿರ್ಮಾಣ ಮಾಡುವವರು ಖರ್ಚು ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೋಸ್ಕರ ಸ್ವಲ್ಪ ಡಿಸೈನ್ ಅಲ್ಲಿ ಕಾಂಪ್ರಮೈಸ್ ಮಾಡಿ ಏನಾದ್ರು ಮಾಡ್ತಾರೆ. ಅಂತವರಿಗೆ ಮಾತ್ರ ತೊಂದರೆ ಆಗುತ್ತೆ. ಅದರಲ್ಲಿ ಕ್ವಾಲಿಟಿಯಲ್ಲಿ ಮತ್ತೆ ಕನ್ಸ್ಟ್ರಕ್ಷನ್ ಡಿಸೈನ್ ಅಲ್ಲೆಲ್ಲ ಕಾಂಪ್ರಮೈಸ್ ಮಾಡೋದಿದ್ರೆ ಏನೂ ತೊಂದರೆ ಆಗೋದಿಲ್ಲ. ಇಲ್ಲಿ ಕಟ್ಟಡ ನನ್ನ ಲೆಕ್ಕದಲ್ಲಿ ಈ ಲೆವೆಲ್ ಕೆಳಗೆ ಮೇಳಗಿದ್ರೆ ಮತ್ತೂ ಒಳ್ಳೇದು. ಈಗ ಮಂಗಳೂರಲ್ಲಿ ಯಾವುದೇ ಕಟ್ಟಡ ಮಾಡಬೇಕಾದ್ರೆ 2-3 ಲೆವೆಲ್ ಪಾರ್ಕಿಂಗ್ ಬೇಕು, ಪರ್ಸೆಂಟೇಜ್ ಪಾರ್ಕಿಂಗ್ ಕೊಡ್ಲಿಕ್ಕೆ ಉಂಟು. ಆ ರೀತಿ ಪಾರ್ಕಿಂಗ್ ಕೊಡ್ಬೇಕಾದ್ರೆ ಎಲ್ಲ ಕೆಳಗೆ ಬೇಸ್ಮೆಂಟ್ಗಳು ಹೋಗ್ಬೇಕು. ನೀವು ಲೆವೆಲ್ ಮೇಲೆ ಕೆಳಗಿದ್ರೆ ಒಂದು ಸೈಡ್ ಇಂದ ನಾವು ಕಟ್ಟಡ ರೋಡ್ ಸೈಡ್ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಕೆಳಗೆ ಸೈಡ್ ಇಂದ ಪಾರ್ಕಿಂಗ್ ಕೊಡ್ತಾ ಬರ್ಬೋದು. ಅದು 2-3 ಕಡೆ ಓಪನ್ ಇರುತ್ತೆ ಪಾರ್ಕಿಂಗ್, ಗಾಳಿ ಬೆಳಕು ಎಲ್ಲ ರೀತಿಯಿಂದ ಬರುತ್ತೆ. ಆಗ ಡೌನ್ ಇದ್ರು ಮೇಲೆ ಬಿಲ್ಡಿಂಗ್ ಬರುವಾಗ ಲೆವೆಲ್ ಬಂದು ಒಳ್ಳೆ ಬಿಲ್ಡಿಂಗ್ ಲುಕ್ ಬರ್ತದೆ, ಎಕ್ಸ್ಪೆನ್ಸ್ ಖರ್ಚು ಕಮ್ಮಿ ಆಗುತ್ತೆ ಅಂತ ನಾನು ಭಾವಿಸಿದ್ದೆ. ವೈಯಕ್ತಿಕವಾಗಿ ತಮ್ಮ ಬಗೆಗೆ ಒಂದು ಕುತೂಹಲದ ಪ್ರಶ್ನೆ ನಂದು. ಕ್ರೆಡೈಯಲ್ಲಿ 2 ಬಾರಿ ಅಧ್ಯಕ್ಷರಾಗಿದ್ದೀರಿ. ಒಬ್ಬ ಕಟ್ಟಡ ನಿರ್ಮಾಪಕ ಆಗ್ತೇನೆ ಅಂತ ತಿಳ್ಕೊಂಡಿದ್ದೀರಾ? ಕಾರ್ಕಳದಿಂದ ಮಂಗಳೂರಿಗೆ ಬರುವ ಸಂದರ್ಭದಲ್ಲಿ ಒಬ್ಬ ಹೋಟೆಲರಿ ಆಗಿ ತಾವು ಮಂಗಳೂರಿಗೆ ಬಂದದ್ದು. ನಾನು ಆಗ್ಲೇ ನೋಡ್ತಿದ್ದೆ ತಮ್ಮನ್ನು. ಜೈನ್ ರೆಸ್ಟೋರೆಂಟ್ ಅಂತ ತಾವು ಆರಂಭ ಮಾಡಿದ್ರಿ, ನಾನು ಊಟ ಮಾಡಿದ್ದೆ. ಅಲ್ಲಿಂದ ಹೇಗೆ ಜಂಪ್ ಆಯ್ತು, ಅದನ್ನ ಯಾಕೆ ಬಿಟ್ರಿ? ಬಹಳ ಕುತೂಹಲದ ಪ್ರಶ್ನೆ ಕೇಳಿದ್ದೀರಿ ತಾವು. ಹೋಟೆಲ್ ಉದ್ಯಮದಿಂದ ಈ ಕ್ಷೇತ್ರಕ್ಕೆ ಯಾಕೆ ಬಂದಿದ್ದೇನೆ, ಹೇಗೆ ಬಂದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. 1995ರಲ್ಲಿ ನಾನು ಮಂಗಳೂರಿಗೆ ಬಂದೆ. ಬಂದಂತ ಸಂದರ್ಭದಲ್ಲಿ ನನಗೆ ಮುಖ್ಯವಾಗಿ ಮಂಗಳೂರು ಬಂದ್ರೆ ನಮ್ಗೆ ಜೈನರ ಊಟ ಇಲ್ಲ ಮಂಗಳೂರಲ್ಲಿ. ನಮ್ಗೆ ಎಲೆ ಊಟ ಅಂತ ಹೇಳಿದ್ರೆ ಬಹಳ ಸಂತೋಷ. ನಾನು ಕೆಲಸ ಇಲ್ಲ ನಮಗೂ ಆಗ, ನಾವು ಖಾಲಿ ಆಚೆ ಆಚೆ ಹೋಗ್ತಾ ಇದ್ದೇವೆ. ಹೋಗ್ತಿರುವಂತ ಸಂದರ್ಭದಲ್ಲಿ ಉದ್ಯಮ ಮಾಡ್ಬೇಕಂತ ಹೇಳುವಾಗ ಹೋಟೆಲ್ನ ಒಂದು ಮಾಡುವ ಅಂತ ಒಂದು ಆಲೋಚನೆ ಮಾಡಿದೆ. ಮಾಡಿ ಆರಂಭ ಮಾಡಿದ ಹೋಟೆಲ್ ಅಂತಲ್ಲ, ಒಂದು ಜೈನರ ಊಟ ಕೊಡುವ ಅಂತ ಒಂದು ನನಗೆ ಮನಸ್ಸಿಗೆ ಬಂತು. ಅದು ಒಂದು ಜಾಗ ತಕೊಂಡು ಅಲ್ಲಿ ನಾನು ನನಗೊಬ್ರು ಪಾಲ್ದಾರರು ಇದ್ರು ಮೂಡುಬಿದ್ರಿ, ಅವರು ಸೇರಿಕೊಂಡು ಒಂದು ಹೋಟೆಲ್ ಮಾಡಿದೆ. ಆ ಹೋಟೆಲ್ ಅಂತ ಹೇಳಿದ್ರೆ ಬರೇ ನಾವು ಊಟದ ಹೋಟೆಲ್ ಅಂದ್ರೆ, ನಾವು ಮದುವೆ, ನಮ್ಮ ಜೈನರ ಮದುವೆಗೆ ನೀವು ಬಂದಿರ್ಬೋದು, ಮದುವೆಯಲ್ಲಿ ಉದ್ದಕ್ಕೆ ಟೇಬಲ್ ಹಾಕಿ ಎಲೆ ಹಾಕಿ ಅನ್ನ ಸಾರು ತುಪ್ಪ ಪಾಯಸ ಎಲ್ಲ ಬಡಿಸ್ತಾ ಹೋಗುದು. ನನ್ಗೆ ಅದು ಬಹಳ ಸಂತೋಷ. ಹಾಗೆ ಒಂದು ಊಟ ಸ್ಟಾರ್ಟ್ ಮಾಡಿದೆವು, ಬಾಳೆ ಎಲೆ ಊಟ, 10 ರೂಪಾಯಿಗೆ ಊಟ ಅಂತ. ಅದು ಎಷ್ಟು ಯಶಸ್ವಿ ಆಯ್ತು ಅಂತ ಹೇಳಿದ್ರೆ, ಇದೊಂದು 25 ವರ್ಷ ಆಯ್ತು ಸರ್. ಈಗ ಅದೇ 95 ಅಲ್ಲಿ ನಾವು ಮಾಡಿದ್ದೆ. ಹೌದು, 26 ವರ್ಷದ ಹಿಂದಿನ ಕಥೆ ಇದು. ಅದು ಎಷ್ಟು ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರ್ಬೋದು, ಈಗಲೂ ನೆನಪಿದೆ, ನಾನು ಕ್ಯಾಶ್ ಅಲ್ಲಿ ನಿಂತ್ಕೊಂಡ್ರೆ ಜನ ಇಲ್ಲಿಂದ ಒಂದು 15-20 ಜನ ಕ್ಯೂ ಟೋಕನ್ ತಗೊಳ್ಳಿಕ್ಕೆ. 10 ರೂಪಾಯಿ ಕೊಡೋದು, ಒಂದು ಟೋಕನ್ ಕೊಡೋದು, ಹೋಗಿ ಅರ್ಧ ಗಂಟೆ ಕಾಯ್ಬೇಕು ಊಟ ಮಾಡ್ಲಿಕ್ಕೆ, ಅಷ್ಟು ರಶ್. ಅದು ರಶ್ ಉಂಟ ಅಂತ ಹೇಳಿ ಅಲ್ಲಿಂದ ನಾನು ಒಂದು KS ರಾವ್ ರೋಡಲ್ಲಿ ಒಂದು ಮಾಡಿದೆ, ಮತ್ತೆ ಒಂದು ಶೇಖರಣ್ ಕೋದ ಹತ್ತಿರ ಒಂದು ಆಯ್ತು. ಅಲ್ಲಿ ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ದಿನಕ್ಕೆ 3000 ಜೈನರ ಊಟ, ಜೈನ್ ರೆಸ್ಟೋರೆಂಟ್ ನ ಜೈನರ ಊಟ. ಅಂದ್ರೆ ನಾವೇನ್ ಮಾಡಿದ ಅಂತ ಎಲೆ ಹಾಕುದು, ಬಿಸಿ 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 ರೈಸ್ ಬಡಿಸೋದು, ಅದಕ್ಕೆ ಸಾಂಬಾರ್ ಹಾಕುದು, ಅದಕ್ಕೆ ತುಪ್ಪ ಹಾಕುದು, ಅಲ್ಲಿ ಪುನಃ ಯಾವ ರೀತಿಯ ಸಾಂಪ್ರದಾಯಿಕವಾದಂತ ಒಂದು ಜೈನರ ಊಟ ಇದೆ, ಹುಳಿಯ ಉಪ್ಪಿನಕಾಯಿ ಅಂತ ಹೇಳ್ತಾರೆ, ಹುಳಿ ಉಪ್ಪಿನಕಾಯಿ. ಅದು ಸಹ ಇವತ್ತು ನನಗೆ ಆಸೆ ಆಗ್ತದೆ ಅದು ಊಟ. ನಾನು ಹೋಟೆಲ್ ಓಪನ್ ಆಗೋ 11 ಗಂಟೆಗೆ ಊಟ ಮಾಡ್ತಿದ್ದೆ. 11 ಗಂಟೆಗೆ ಫಸ್ಟ್ ಊಟ ನಾನು ಮಾಡುದು. ಹೌದೌದು, ಬಿಸಿ ಬಿಸಿ ಊಟ ಇವತ್ತು ಆಸೆ ಆಗ್ತದೆ ಅದು. ಅಂತ ಊಟ ಕೊಟ್ಟು ದಿನಕ್ಕೆ 3000 ಊಟ ಮಾಡ್ತಿದ್ದೆ. ನನಗೆ 110 ಜನ ಕೆಲಸಗಾರರು ಇದ್ರಾಗ.
110 ಜನ 110 ಜನ 2001-2 ಆಗ್ತಿರುವಂತ ಸಂದರ್ಭದಲ್ಲಿ ನಮ್ಗೆ ಹೋಟೆಲ್ನ ಎಂಪ್ಲಾಯೀಸ್ ಕೆಲಸಗಾರರ ತೊಂದರೆ ಸ್ಟಾರ್ಟ್ ನಿಭಾಯಿಸೋದು ಬಹಳ ಕಷ್ಟ. ತುಂಬಾ ನಾನು 5:30 ಗಂಟೆಗೆ ಹೋಟ್ಲಿಗೆ ಬರ್ತಿದ್ದೆ, 11 ಗಂಟೆವರೆಗೆ ಹೋಟ್ಲಲ್ಲಿ ಇರ್ತಿದ್ದೆ. ರಾತ್ರಿ ಬೆಳಿಗ್ಗೆ 5:30ಗೆ ಬಂದ್ರೆ ರಾತ್ರಿ 11:00ವರೆಗೆ ಹೋಗೋದು, 11 ಗಂಟೆಗೆ ಹೋಗೋದು. ಬೇರೆ ಕಮಿಟ್ಮೆಂಟ್ ಸಾಧ್ಯವೇ ಇಲ್ಲ, ಯಾವುದಕ್ಕೆ ಹೋಗ್ಲಿಕ್ಕಿಲ್ಲ. ನನಗೆ ಸ್ವಲ್ಪ ಸಾಮಾಜಿಕ ತುಡಿತ ಜಾಸ್ತಿ, ಜನರೊಟ್ಟಿಗೆ ಸೇರ್ಬೇಕು, ಏನಾದ್ರು ಮಾಡ್ಬೇಕು, ಸೇವೆ ಮಾಡ್ಬೇಕು. ಇದ್ರಲ್ಲಿ ಯಾವ್ದು ಮಾಡ್ಲಿಕ್ಕೆ ಆಗುದಿಲ್ಲ. ಬಂದವರಿಗೆ ಊಟ ಕೊಡೋದು ಸಂತೋಷ ಇತ್ತು, ಊಟ ಕೊಡೋದು ಹೋಗುದು ಬಿಡುದು ಅಂತ. ದಿನಾ ಕೆಲಸಗಾರರ ಹತ್ರ ಜಗಳ ಮಾಡುವಂತ ಪ್ರಶ್ನೆ ಬಂತು. ಅಂದ್ರೆ ಒಂದಿನ ಅಡಿಗೆ ಅವರಿಲ್ಲ, ಒಂದಿನ ಕ್ಲೀನ್ ಅವರಿಲ್ಲ, ಒಂದಿನ ಸಪ್ಲೈಯರ್ಸ್ ಇಲ್ಲ, ತುಂಬಾ ತೊಂದರೆಗಳು. ನನಗೆ ಮತ್ತೆ ಆಯ್ತು, ಅಂದ್ರೆ ನಮ್ಗೆ ರೇಟ್ ಜಾಸ್ತಿ ಮಾಡ್ಲಿಕ್ಕೆ ಇದಿಲ್ಲ, ಲಾಭ ಕಡಿಮೆ. 3,000 ಊಟ ಹೋದ್ರು ಲಾಭ ಇಲ್ಲ ಅದ್ರಲ್ಲಿ. ಅದಕ್ಕೆ ಆಲೋಚನೆ ಮಾಡಿ ಮತ್ತೆ ಸ್ವಲ್ಪ ರಿಯಲ್ ಎಸ್ಟೇಟ್ ಮಂಗಳೂರಲ್ಲಿ ಬೂಮ್ ಆಗುವ ಟೈಮ್ 2003ರಿಂದ ನಿಮ್ಗೆ ಗೊತ್ತಿದೆ, ಅಷ್ಟು ರೈಸ್ ಆಗ್ತಾ ಇತ್ತು. ಆ ಸಂದರ್ಭ ಅದಕ್ಕೆ ಹೋಗುವ ಆಲೋಚನೆ ಮಾಡುವಂತ ಹೋಟ್ಲ್ ಇರುವಾಗಲೇ ಒಂದು ಕೆಲವು ಫ್ಲಾಟ್ಗಳನ್ನು ತಗೊಂಡು ಮಾರುದು ನಾನು. ಆ ಸಮಯದಲ್ಲಿ ಒಂದು 9 ಲಕ್ಷದ ಫ್ಲಾಟ್ ತಗೊಂಡ್ರೆ ಒಂದು 6 ತಿಂಗಳು ಹೋಗುವಾಗ ಅದಕ್ಕೆ 20 ಲಕ್ಷ ಆಗುತ್ತೆ, 15 ಲಕ್ಷ ಆಗುತ್ತೆ. ಈ ರೀತಿ ರಿಯಲ್ ಎಸ್ಟೇಟ್ ನಾನು ಸ್ಟಾರ್ಟ್ ಮಾಡಿದೆ. ಜಾಗ ತಗೊಂಡ್ರೆ ನೀವು ಒಂದು 10 ಲಕ್ಷ ರೂಪಾಯಿ ಕೊಟ್ಟು ಒಂದು ಸೈಟ್ ತಗೊಂಡ್ರೆ ಕೆಲವು ವರ್ಷಕ್ಕಾದ್ರೆ ಸಾಕು, ವರ್ಷ ಬೇಡ, ನೀವು 6 ತಿಂಗಳು ಆಗುವ ನಮ್ಗೆ 20 ಲಕ್ಷಕ್ಕೆ ಮಾರ್ಲಿಕ್ಕೆ ಆಗುತ್ತೆ. ಹಾಗೆ ಮಾಡಿ ಒಂದೇ ವರ್ಷದಲ್ಲಿ ಒಂದು 25 ಸೆನ್ಸ್ ಒಂದು ಜಾಗ ತಗೊಂಡೆ ಒಂದು ಕಡೆ. ಹೋಟೆಲ್ ವಿಚಾರ ಆ ಸೈಡ್ ಇಂದ ಯಶಸ್ವಿ ಆಗಿದೆ, ಸಂತೋಷ ಆಗಿದೆ, ನಡೀತಾ ಇದೆ. 25 ತಗೊಂಡು ಒಂದು ಫ್ಲಾಟ್ ಮಾಡೋದಂತ ನಮ್ಮ ಮಿತ್ರ ಇಂಜಿನಿಯರ್ ಇದ್ರು, ಅವ್ರ ಹತ್ರ ಡಿಸೈನ್ ಮಾಡಿಸಿ ಆ ಟೈಮಲ್ಲಿ ಮಂಗಳದೇವಿಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ 25 ಫ್ಲಾಟ್ ಎಲ್ಲ ಬುಕ್ ಆಗಿ ನಾನು ಭೂಮಿ ಪೂಜೆ ಮಾಡಿದ್ದು. ಅಷ್ಟು ರಿಯಲ್ ಎಸ್ಟೇಟ್ ಒಳ್ಳೇದು ಆ ಸಂದರ್ಭದಲ್ಲಿ. ಅದನ್ನು ಮನಗಂಡು ನನಗೆ ಇದು ಯಶಸ್ವಿ ಆಗುತ್ತೆ ಅಂತ ಕಂಡು ಹೋಟ್ಲನ್ನು ಒಂದೊಂದೇ ಮಾರ್ತಾ ಬಂದೆ. ಒಂದನ್ನು ನನ್ನ ಪಾರ್ಟ್ನರಿಗೆ ಕೊಟ್ಟೆ, ಮತ್ತೊಂದನ್ನು ಸೇಲ್ ಮಾಡಿದೆ, ಮತ್ತೊಂದನ್ನು ಸೇಲ್ ಮಾಡಿ ಕಂಪ್ಲೀಟ್ ರಿಲೀಸ್ ಆಗಿದೆ. ಮುಖ್ಯ ಉದ್ದೇಶ ನಾನು ಬಿಟ್ಟು ಬಂದದ್ದು ನನಗೆ ಕೆಲಸಗಾರರ ತೊಂದರೆಗಳಲ್ಲಿ ಆ ಫೀಲ್ಡ್ ಅಲ್ಲಿ. ಮತ್ತೆ ನೀವು ನೋಡಿದ್ರಿ ಮತ್ತೆ ಮತ್ತೆ ಹೋಗುವಾಗ ಕ್ಲೀನಿಗೆ ಹೋಟೆಲ್ಗೆ ಎಲ್ಲ ಮಹಿಳೆಯರನ್ನು ಸೇರಿಸುವುದು ತುಂಬಾ ತೊಂದರೆಗಳು ಬಂತು 7-8 ವರ್ಷ ಜನರಿಗೆ. ಇತ್ತೀಚಿನ ದಿನಗಳಲ್ಲಿ ಪುನಃ ಕೆಲಸಗಾರರ ತೊಂದರೆ ಕಮ್ಮಿ ಆಗಿದೆ ಅಂತ ಭಾವಿಸಿದ್ದೇನೆ, ಕೊರತೆ. ದೊಡ್ಡ ಹುಡುಗರನ್ನು ಸೇರಿಸಿಕೊಳ್ಬೇಕಾದ ಅನಿವಾರ್ಯತೆ, ಅದಕ್ಕೋಸ್ಕರ ಈ ರಿಯಲ್ ಎಸ್ಟೇಟ್ಗೆ ಬಂದೆ. ರಿಯಲ್ ಎಸ್ಟೇಟ್ ಬಂದಂತ ಸಂದರ್ಭದಲ್ಲಿ ಅದು ಒಳ್ಳೆ ಉತ್ತಮ ರೀತಿಯಲ್ಲಿ ನಡೆಯಿತು. ಈಗಲೂ ಆ ಇಂಟ್ರೆಸ್ಟ್ ಇದೆಯಾ ಹೋಟೆಲ್ ಹಾಕ್ಬೇಕು ಅಂತ? ಇಂಟ್ರೆಸ್ಟ್ ಇದೆ, ಆದ್ರೆ ಇನ್ನು ನಾವು ಸ್ವಲ್ಪ ರಿಟೈರ್ಡ್ ಸ್ಟೇಜ್ಗೆ ಬರ್ತಾ ಇದ್ದೇವೆ, 50+. ಅದ್ರ ಹೋಟೆಲ್ ನೀವು ಹಾಕುದಿದ್ರೆ ನೀವೇ ಅಲ್ಲಿ ಇರ್ಬೇಕಾಗ್ತದೆ, ಇನ್ನೊಬ್ಬರನ್ನ ಇಟ್ಟು ಮಾಡ್ಲಿಕ್ಕೆ ಖಂಡಿತ ಸಾಧ್ಯ. ರಿಟೇಲ್ ಬಿಸ್ನೆಸ್ ಗೆ ಹೋಗುವಂತ ಉತ್ಸಾಹ ನನಗೆ ಇಲ್ಲ ಈಗ. ಅಂದ್ರೆ ಇದು ಹೋಟೆಲ್ ಅಂತ ಹೇಳಿ ರಿಟೇಲ್ ಅಂತ ಆಗುತ್ತೆ. ಓಕೆ, ವೈಯಕ್ತಿಕವಾದ ಇದಕ್ಕೆ ಹೇಳಿದೆ. ಸರಿ, ಮುಂದಿನ ದಿನಗಳಲ್ಲಂತೂ ನಾವೆಲ್ಲ ಕೂಡ ನಿರೀಕ್ಷೆ ಮಾಡ್ತಿದ್ದೇವೆ. ಅಂದ್ರೆ 2ನೇ ಅಲೆ 3ನೇ ಅಲೆ ಬೇಡವೇ ಬೇಡ, ಅದು ಬರೋದು ಬೇಡ. ಮತ್ತೆ ಒಂದಷ್ಟು ಆತಂಕಗಳು ಮಕ್ಕಳಿಗೆ ಬರ್ತದೆ ಅಂತ ಅನ್ನೋದು ಅದನ್ನು ಕೇಳುವಾಗಲೇ ತುಂಬಾ ಆತಂಕ ಹುಟ್ಟಿಸುವಂಥದ್ದಾಗ್ತದೆ. ಬಹುಶಃ ಅಂತ ಆತಂಕ ಹುಟ್ಟಿಸುವಂಥ ಕೆಲಸ ಕೂಡ ಮಾಡಬಾರ್ದು ಯಾರ್ದು ಕೂಡ. ಬಹಳ ಚೆನ್ನಾಗಿ ಹೋಗುವಂಥ ವ್ಯವಸ್ಥೆಗಳು ಇರಬೇಕು ಅಂತ ಅನ್ನುವಂಥದ್ದು ಬಹುಶಃ ಎಲ್ಲೋ ಒಂದು ಪಾಠವನ್ನು ಕಲಿಸಿಕೊಟ್ಟಿದೆಯಾ ಅಂತ ಲಾಕ್ಡೌನ್? ಯಾವ್ದು ಜನರಿಗೆ? ಹೌದು, ಎಲ್ರಿಗೂ ನಮಗೆ ಹೌದು, ಬೇರೆ ರೀತಿಯಾದಂಥ ಒಂದು ಪಾಠವನ್ನು ಕಲಿಸಿಕೊಟ್ಟಿದೆಯಾ? ಖಂಡಿತ ಕೋವಿಡ್-19 ಜನರಿಗೆ ಬದುಕುವ ಕಲೆಯನ್ನು ಕಲಿಸಿಕೊಟ್ಟಿದೆ ಅಂತ ನಾನು ಹೇಳ್ತೇನೆ. ಮುಖ್ಯವಾಗಿ ನಾನು ಗಮನದಲ್ಲಿಟ್ಟದ್ದು ದುಂದು ವೆಚ್ಚ ಮನುಷ್ಯ ಕಮ್ಮಿ ಮಾಡ್ತಾ ಇದ್ದಾನೆ. ಕೋವಿಡ್-19 ತುಂಬ ಜನರಿಗೆ ತೊಂದರೆ ಮಾಡಿದೆ. ಆದರೆ ತಾವು ನೋಡಿದ್ದೀರಿ, ಅನೇಕ ಸಂದರ್ಭ ನಾವು ಖರ್ಚು ವೆಚ್ಚ ತುಂಬ ಮಾಡ್ತಾ ಇದ್ದೆವು. ಸಭೆಗಳು, ಸಮಾರಂಭಗಳು, ಮದುವೆಗಳು, ಕಾನ್ಫರೆನ್ಸ್ಗಳು, ಇದೆಲ್ಲ ಕಡಿತ ಬಿದ್ದಿದೆ. ಅದೆಲ್ಲ ನಾವು ಸಾವಿರಗಟ್ಟಲೆ ಜನರನ್ನು ಸೇರಿಸಿಕೊಂಡು ಮಾಡುವಂಥ ಖರ್ಚುಗಳಿಗೆ ಕಡಿಮೆ ಬಿದ್ದಿದೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ನಾವು ಶುಚಿತ್ವವನ್ನು ಕಾಪಾಡುವಂಥ ಒಂದು ಈ ಕೋವಿಡ್-19 ನಮಗೆ ಪಾಠ ಕಲಿಸಿಕೊಟ್ಟಿದೆ. ಎಲ್ಲರೂ ಬಹಳಷ್ಟು ಸ್ವಚ್ಛವಾಗಿ ಬದುಕಲು ಕಲ್ತಿದ್ದಾರೆ. ತಾವು ಬೇರೆ ಬೇರೆ ವಿದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಅವರೆಲ್ಲ ದೂರ ಅಂದರೆ ಡಿಸ್ಟೆನ್ಸ್, ಒಂದು ಲಿಫ್ಟಲ್ಲಿ ಹೋಗಬೇಕಾದ್ರೂ ಅವರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಹೋಗುವಂಥದ್ದು. ಇಲ್ಲಿ ಕೂಡ ನಾವು ಒಬ್ರಿಗೊಬ್ರು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಒಬ್ರಿಗೊಬ್ರು ಸಹಾಯ ಮಾಡೋದು, ಗೌರವ ಕೊಡೋದು, ಬದುಕುವ ಒಂದು ಸಿಸ್ಟಮ್ ಬದಲಾವಣೆ ಆಗಿದೆ. ಮೊದಲಿನಂತೆ ಬದುಕು ಇಲ್ಲ. ಆ ಒಳ್ಳೆಯದು ಎಲ್ಲವೂ ಕೂಡ ಮುಂದುವರಿಯಲಿ ಅಂತ ಹೇಳೋಣ. ಹೌದು, ಕೆಟ್ಟದ್ದು ಇನ್ನು ಮುಂದೆ ಬಾರದಿರಲಿ ಅಂತ. ಮತ್ತೆ ಈ ಕೋವಿಡ್-19 ಜನರಿಗೆ ಬಹಳಷ್ಟು
ತೊಂದರೆಯನ್ನು ಕೊಟ್ಟಿದೆ. ನಾವು ದಿನನಿತ್ಯ ನಾನಂತೂ ದೇವರಲ್ಲಿ ಪ್ರಾರ್ಥನೆ ಮಾಡೋದೆ ಅಂತ ಹೇಳಿದರೆ ಈ ಮಹಾಮಾರಿ ಈ ದೇಶದಿಂದ ಭಾಳಷ್ಟು ಬೇಗ ತೊಲಗಬೇಕು, ಯಾರಿಗೂ ಈ ಮಹಾಮಾರಿ ಕೋವಿಡ್ ಬರಬಾರ್ದು ಅಂತ ಹೇಳುವಂಥ ಮನಸ್ಸಲ್ಲಿದ್ದೇನೆ. ಈಗಾಗಲೇ ಸರ್ಕಾರ ಲಾಕ್ಡೌನ್ ಮಾಡಿದೆ. ಲಾಕ್ಡೌನು ಇದಕ್ಕೆ ಒಳ್ಳೆ ಮದ್ದು ಅಂತ ನಾನು ಎಣಿಸಿಕೊಂಡಿದ್ದೇನೆ. ಯಾಕೆಂತ ಹೇಳಿದ್ರೆ ಸುಮಾರು ಲಾಕ್ಡೌನ್ ಮಾಡಿದ ಮೇಲೆ ಇಳಿಕೆ ಸ್ಟಾರ್ಟ್ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಇದಕ್ಕೆ ಈ ಕಂಟ್ರೋಲಿಗೆ ನಮ್ಮ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು, ಉಸ್ತುವಾರಿ ಸಚಿವರು, ಮಾನ್ಯ ಸಂಸದರು, ಶಾಸಕರೆಲ್ಲ ಸೇರಿಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದರಿಂದ ಇವತ್ತು ಇಲ್ಲಿ ಕೂಡ ಕೋವಿಡ್-19 ಕಡಿಮೆ ಆಗ್ತಾ ಇದೆ. ನಾವು ಎಲ್ಲ ಜನರು, ಪ್ರೇಕ್ಷಕರೆಲ್ಲ ಇದಕ್ಕೆ ಸಹಕಾರ ಕೊಡಬೇಕು. ಲಾಕ್ಡೌನ್ ಅಂತ ಹೇಳಿದರೆ ಸರ್ಕಾರ ಮಾಡಿದ್ದು ನಮಗೋಸ್ಕರ, ನಾವು ಬದುಕುವುದಕ್ಕೋಸ್ಕರ, ಅವರಿಗೋಸ್ಕರ ಮಾಡಿದ್ದಲ್ಲ, ನಮಗೋಸ್ಕರ ಮಾಡಿದ್ದು. ನಮ್ಗೆ ಆರ್ಥಿಕವಾಗಿ ಹೊಡೆತ ಬೀಳ್ಬೋದು, ಆದರೆ ನಾವು ಈ ಕಾನೂನು ಏನು ಗೈಡ್ಲೈನ್ಸ್ ಇದೆ, ಸರ್ಕಾರ ಏನು ನಮಗೆ ಆದೇಶ ಮಾಡಿದೆ, ನಾವೆಲ್ಲ ಪಾಲಿಸ್ಬೇಕಂತ ಹೇಳುವಂಥ ಒಂದು ಚಿಂತನೆ ಹಾಗೂ ಅದನ್ನು ಮನವಿಯನ್ನು ಕೂಡ ನಾನು ಪ್ರೇಕ್ಷಕರಲ್ಲಿ ವಿಶೇಷವಾಗಿ ಮಾಡ್ತೀನಿ. ಯಾರಿಗೆ ಅಗತ್ಯ ಇದೆ ಅವರು ಮಾತ್ರ ಮನೆಯಿಂದ ಹೊರಡಬೇಕು, ಅನಗತ್ಯವಾಗಿ ಯಾರೂ ಹೊರಗೆ ಬರಬಾರ್ದು. ತಾವು ನೋಡಿದ್ದೀರಿ, ಇಡೀ ಪೊಲೀಸ್ ಅಧಿಕಾರಿಗಳಿಗೆ ಜವಾಬ್ದಾರಿ ಜಾಸ್ತಿ. ಆ ಪೊಲೀಸ್ ಇಡೀ ತಂಡ ಅವರ ಜೀವದ ಹಂಗು ತೊರೆದು, ತಮ್ಮ ಗಾಳಿಯಲ್ಲಿ ಬರುತ್ತೆ ಕೋವಿಡ್, ಮಾತಾಡುವಾಗ ಬರುತ್ತೆ, ಹತ್ತಿರ ಬಂದರೆ ಬರುತ್ತೆ, ಪಸರಿಸುತ್ತೆ, ಆಕ್ಸಿಜನ್ ಇಲ್ಲದ ಹಾಸ್ಪಿಟಲಲ್ಲಿ ಸಾಯ್ತಾ ಇದ್ದಾರೆ ಅಂತ ಹೇಳುವಂಥದ್ದು ನ್ಯೂಸಲ್ಲಿ ನೋಡುವಾಗ ನಮಗೆ ಬಹಳಷ್ಟು ಹೆದರಿಕೆ ಆಗುತ್ತೆ. ಆ ಸಂದರ್ಭದ ಜೀವದ ಹಂಗು ತೊರೆದು ರಸ್ತೆಗಳಲ್ಲಿ ನಿಂತು ಪೊಲೀಸರು ಕೆಲಸ ಮಾಡುವಂಥ ಪ್ರಮೇಯ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯವರು ವಿದ್ಯಾವಂತರು, ನಾವು ಅಂಥ ಅವಕಾಶ ಮಾಡಿಕೊಳ್ಬಾರ್ದು. ಪೊಲೀಸರಿಗೆ ಕೆಲಸ ಕಡಿಮೆ ಕೊಡಬೇಕು, ನಾವಾಗಿ ಪ್ರತಿಯೊಬ್ಬರು ಪೊಲೀಸರಾಗಿ ಕೆಲಸ ಮಾಡಬೇಕು. ಪ್ರತಿಯೊಂದು ಸಮಾಜದ ಜವಾಬ್ದಾರಿಯುತ ಮನುಷ್ಯ ಪೊಲೀಸರ ಹಾಗೆ ಇರಬೇಕಂತ ಹೇಳುವಂಥದ್ದು ನಂದು ವಿನಂತಿ ಇದೆ. ಎಸ್ ಸರ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದ್ರಿ, ಭಾಳಷ್ಟು ತಮ್ಮ ಕ್ರೀಡಾಯನಿಂದ ಆದಂಥ ಒಂದಷ್ಟು ಈ ಸಂದರ್ಭದಲ್ಲಿ ಜನರಿಗೆ ಯಾವ ರೀತಿಯ ಸಹಕಾರ ಮಾಡಿದ್ದೀರಿ ಅಂತ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಮಗೆ ಹೇಳಿಕೊಟ್ರಿ. ಯಾವತ್ತಿಗೂ ಎಂದೆಂದಿಗೂ ನೀವು ಜನರ ಜೊತೆ ಇರ್ತೀರಿ ಅನ್ನುವ ಆಶಯಗಳೊಂದಿಗೆ ಈ ಕಾರ್ಯಕ್ರಮ ಬಂದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರುತ್ತದೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ. ಎಸ್ ಸರ್.